ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತಿರು ನಮ್ಮ ಸ್ವಾರ್ಥದ ಅಂತಿ ಮನಸ್ಸು ಕೆಲಸ ಮಲ್ತಂಡ ಐಟು ನಂಗೆ ದಿಂಜ ಖುಷಿ ತಿಕ್ಕುನೊಂದು ಬೆಂಗಳೂರದ ಡಾಕ್ಟರ್ ನಕ್ಷತ್ರ ನವೀನ್ ಪಂತೇರು ಪಾಣೇರದ ಸರ್ಕಾರಿ ಶಾರದಾ ಹೈಸ್ಕೂಲ್ ಶುದ್ಧ ಪರ್ಪಣ ನೀಡಿದ ಘಟಕ ಉದ್ದೀಪನ ಮಲ್ತದೆ ಆರಪಾತೀರಿ ಬಂಟ್ವಾಳ ತಾಲೂಕು ಪಾಣೇರದ ಸರ್ಕಾರಿ ಶಾರದಾ ಹೈಸ್ಕೂಲ್ಗೂ ಬೆಂಗಳೂರದ ಶಿಲ್ಪ ಸಮನ್ವಯ ಫೌಂಡೇಶನ್ ನೆಲೆಟ್ಟು ಕುಡಿಗೆಯದ ಕುರ್ನ ಶುದ್ಧ ಪರ್ಪಣ ನೀಡಿದ ಘಟಕದ ಉದ್ದೀಪನಗೂ ಶುಕ್ರವಾರ ಆಚರಣೆ ಮಾಡ್ತದೆ ಉದ್ದೀಪನಗೂ ಬತ್ತಿನ ಬಿನ್ನೇರನ್ನು ಶಾರದಾ ಬ್ಯಾಂಡ್ ಮೇಳೋಡು ಎದುಕೊಂಡಿರು ಶಿಲ್ಪ ಸಮನ್ವಯ ಫೌಂಡೇಶನ್ ಯಜಮಾಂದಿ ಡಾಕ್ಟರ್ ಶಿಲ್ಪ ಪರ್ಪಣ ನೀಡಿದ ಘಟಕ ಲೋಕಾರ್ಪಣೆ ಮಲ್ತೇರು ಸಭಾಲೇಸಿನ ತುಡರಬೊಡ್ಪೆ ಪೊತ್ತಾದ ಬಿನ್ನೇರು ಉದ್ದೀಪನ ಮಲ್ತೇರು ಮಲ್ಲ ಬಿನ್ನೇರು ವೈಭವ್ ವೇದ್ ಗ್ರೀನ್ ವೆಂಚರ್ ಬೆಂಗಳೂರದ ಮುಖ್ಯಸ್ಥರು ಉದ್ಯಮಿ ಡಾಕ್ಟರ್ ನಕ್ಷತ್ರ ನವೀನ್ ಕುಮಾರ್ ಪಾತಿರ್ದು ಶಿಲ್ಪ ಫೌಂಡೇಶನ್ ಪಾಕಕಡೆக்கு ಉದಾರ ಕೊಡಿಗೆಲಿನ ಕೋರೊಂದು ಬೈದಂಡು ನಮ್ಮ ಸ್ವಾರ್ಥ ಇಜ್ಜಂದಿನ ಮನಸ್ಸಿನ ಕೆಲಸ ಮಲ್ತಂಡ ನಂಗೆ ಐದು ದಿಂಜ ಖುಷಿ ತಿಕ್ಕೊಂಡು ಒಂದು ಪಡೆನಾರು ಕಾಸು ಮಲ್ಪನೇನು ಬಿಡ್ದು ಬರವಡು ಬುಲೆಚಿಲ ಅದು ಸಮಾಜಡು ಎಡ್ಡೆ ಜನ ಅದು ಬದುಕೊಡು ಒಂದು ಪಂಡೀರು ವಿದ್ಯಾರ್ಥಿಗಳೇ, ಈ ಬದುಕು ನಮಗೆ ಸುಂದರ ಅಂತ ಅನಿಸುವಂಥದ್ದು ಪರಸ್ಪರ ನಿಸ್ವಾರ್ಥ ಕಣ್ಣು ಮತ್ತು ಮನಸ್ಸಿಂದ ಮತ್ತೊಬ್ಬರನ್ನು ನೋಡಿದಾಗ ಮಾತ್ರ ಅಂತ ಹೇಳಿ ನಾನಂತೂ ನನ್ನ ಅನುಭವದಿಂದ ಕಲಿತಿದ್ದೇನೆ. ಅದು ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡ್ತಿದ್ದಾಗ ಜೊತೆಗೆ ನಿಂತು ಬೆಂತಟ್ಟುವಂಥ ಕೆಲಸ ನಾವು ಮಾಡಲೇಬೇಕು. ಅದು ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾಗಿರುವಂಥ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ತುಂಬ ಚೆನ್ನಾಗಿ ಹೊತ್ತು ಕಾಣಿಸ್ತಿರ್ತಾರೆ, ಒಳ್ಳೆ ಸೀರೆ ಉಟ್ಟಿರ್ತಾರೆ, ತುಂಬ ಚೆಂದ ಕಾಣಿಸ್ತಿರ್ತಾರೆ. ಅಮ್ಮ ನೀವು ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ಅವರ ಮುಖದಲ್ಲಿ ಮೂಡುವಂಥ ಮಂದಹಾಸ ಅವರಿಗೆ ಕೋಟಿ ರೂಪಾಯಿಗಿಂತ ಬಹುದೊಡ್ಡ ಅಮೂಲ್ಯವಾದದ್ದು. ಹಾಗೆ ನಿಮ್ಮ ಅಧ್ಯಾಪಕರು ಕೂಡ ಹಾಗೆ ನಿಮಗೆ ಒಳ್ಳೆ ಪಾಠ ಹೇಳಿಕೊಟ್ಟಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನಿಮ್ಮ ಗಮನಕ್ಕೆ ತಂದಾಗ ನಿಮ್ಮನ್ನು ಭವಿಷ್ಯದ ದೃಷ್ಟಿನಲ್ಲಿ ನಿಮ್ಮನ್ನು ಸರಿಯಾದ ದಾರಿಯ ಕಡೆಗೆ ಕರ್ಕೊಂಡು ಹೋದಾಗ ಅವ್ರಿಗೊಂದು ಪ್ರೀತಿಯ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿರುವಂಥದ್ದು ಇದೆಯಲ್ಲ, ಅದು ವಿದ್ಯಾರ್ಥಿಗಳಿಗೆ ಬಹು ಮುಖ್ಯವಾದಂಥ ಒಂದು ಗುಣ. ಡಾಕ್ಟರ್ ಶಿಲ್ಪ ಪಾತಿರ್ದು ಎಂಕ್ಲು ಬರವು ಬುಕ್ಕ ಆರೋಗ್ಯ ಕ್ಷೇತ್ರವನ್ನು ದುಂಬುದಿ ಒಂದು ಸೇವಾ ಕಾರ್ಯಕ್ರಮದಿ ಒಂದಿಲ್ಲ ಮುಖ್ಯವಾದ ಸರ್ಕಾರಿ ಶಾಲೆಯಲ್ಲಿ ದತ್ತತೆ ತಂದು ಅಭಿವೃದ್ಧಿಗೆ ಒತ್ತು ಕೂರೊಂದಿಲ್ಲ ಅಂತ ಕಂಡಿರು. ಸೊ ನಮ್ಮ ಈ ಸಂಸ್ಥೆ ಏನ್ ಮಾಡ್ತಾ ಇದೆ, ತುಂಬಾ ದೊಡ್ಡ ಕೆಲಸವನ್ನ ಏನು ಮಾಡ್ತಾ ಇಲ್ಲ, ತುಂಬಾ ಸಣ್ಣದಾದ ವಿಚಾರಗಳನ್ನು, ಎರಡು ಇಂಪಾರ್ಟೆಂಟ್ ವಿಚಾರಗಳನ್ನು ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಒಂದು ಬಂದು ಶಿಕ್ಷಣ, ಮತ್ತೊಂದು ಬಂದು ಆರೋಗ್ಯ. ಎರಡು ಬಹಳ ಇಂಪಾರ್ಟೆಂಟ್ ಅಲ್ವಾ? ಎಸ್ ಆರ್ ನೋ? ಸೊ ಶಿಕ್ಷಣವಿಲ್ಲದೆ ಬದುಕಿಲ್ಲ, ಆರೋಗ್ಯವಿಲ್ಲದೆ ಕೂಡ ಬದುಕಿಲ್ಲ. ಸೊ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಮಾಡಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮೆಲ್ಲರಿಗೂ ಬಹಳ ಇಷ್ಟವಾದ ವಿಚಾರವಾಗಿ ಕಂಡು ಬಂದಿದ್ದು ಗೌರ್ಮೆಂಟ್ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳುವ ವಿಚಾರ. ಗೌರ್ಮೆಂಟ್ ಶಾಲೆನ ಓದಿದ್ರೆ ಗೌರ್ಮೆಂಟ್ ಶಾಲೆನಲ್ಲ. ಹಾಗಾಗಿ ಮೊದಲನೇ ಕ್ಲಾಸಿಂದ ಹಿಡಿದು ನನ್ನ ಸ್ನಾತಕೋತ್ತರ ಪದವಿ MA ಇನ್ ಎಕನಾಮಿಕ್ಸ್, ಸ್ನಾತಕೋತ್ತರ ಪದವಿನ ಅರ್ಥಶಾಸ್ತ್ರವನ್ನ ನಾನು ಮಾಡಿದ್ದೆ ಕನ್ನಡ ಮೀಡಿಯಂನಲ್ಲಿ. ಎಲ್ಲವನ್ನು ಬರೆದಿದ್ದು ಕನ್ನಡ ಮೀಡಿಯಂನಲ್ಲೇ ಪಾಠ ಮಾಡ್ತಾ ಇದ್ದೇನೆ, ಇಂಗ್ಲಿಷ್ ಕಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಿಮ್ಮೆಲ್ಲರನ್ನು ನೋಡಿದಾಗ ಖುಷಿಯಾಗುವ ವಿಚಾರ ಏನಪ್ಪ ಅಂದ್ರೆ, ನೀವು ಕೂತಿರುವ ಶಿಸ್ತಿನ ವಿಚಾರಗಳು ಮಾತ್ರ ನನಗೆ ಹೆಚ್ಚಾಗಿ ಖುಷಿಯನ್ನು ತಂದುಕೊಡ್ತಾ ಇದೆ. ನನೂರಿ ಬಿನ್ನಿರು ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಪಾತಿರ್ದೆ ನಮ್ಮ ಎಂಚಿನ ಸಂಪಾದನೆ ಮಲ್ತದನ ಐನ ಸಮಾಜವು ಕೊರ್ಪುನ ಕೆಲಸ ಮಲ್ಪೋಡು ಅಂಚಿನ ಮನಸ್ಸದಗ್ಲಿಗೆ ದೇವೇರಿ ಏಪರ ಬೆರಿತಾಂಗ ಆದಿಪ್ಪುಯಿರು ಕನ್ನಡ ಮಾಧ್ಯಮಡು ಕಲ್ತನಗ್ಲು ನರ್ಗೆರೆ ಬಲ್ಲಿ ದಯಪಂಡ ಕನ್ನಡ ಮಾಧ್ಯಮಡು ಕಲ್ತದು ಮಲ್ಲ ಅಧಿಕಾರಿಲಾಯ್ನ ಅವ್ಯೇತು ಉದಾರ ಮೇಲೂ ನಮ್ಮ ಕಣ್ಣೆದುರು ಉಂಡು ಎಂದು ಪಂಡಿರು. ನಿಸ್ವಾರ್ಥ ಸಮಾಜದ ಬೇಲೆ ಮಂತ್ರ ಬಂದ ಪಿದಾಟ್ನಾಗ ಆಯ್ನೊಟ್ಟಿಗೆ ಏರು ಪೇಪರ್ ನನ್ನ ದೇವೆ ತುಲೆ ಯಾರಿಗೆ ನವೀನರಿಗೆ ಅಕ್ಕದ ಮುಕ್ಕಲಿಗೆ ಮೊಕಲ ಜೋಕುಲುಲ್ಲೆ ಆ ಜೋಕುಲಿಗೆ ಮುಕ್ಕಲಿಗೆ ವಿದ್ಯಾಭ್ಯಾಸ ಕೊರತು ಅಕಲ ಜೀವನಕ್ಕೆ ಪುನಃ ಅಕಲ್ ಐಟಲ್ಲ ಜಾಸ್ತಿ ಸಂಪಾದನೆ ಮಂದೆ ಅಂಡ್ ಅಕಲ್ ಆ ಭವನ ನಕಲ ಉಲ್ಲಾಡಿದ್ದೀಕೆ ಎಂಕಲ ಈ ಸಂಪಾದನೆ ಮಂತಿನ ಎಂಕಲದಾದ ಸಂಪಾದನೆ ಮಂದನ ಅವೇನು ನಮ್ಮ ಸಮಾಜ ಪುರೋ ಏ ಜೋಕುಲಿನ ಎಂಕಲ ಇಂಚ ನಮ್ಮ ಇಲ್ಲದ ತೂಪನ ಅವೇ ಪ್ರಕಾರ ಏತೋ ಜನಕ್ಕೆ ವಿದ್ಯಾಭ್ಯಾಸ ತಲುಪರೆ ಬೇತ ಬೇತ ಒಂದಿಗೆ ತೊಂದರೆ ಅಲ್ಲ ಎಂಕಲು ಒಂದು ಸ್ಟೆಪ್ ಇದುರ್ಬೋದಾಗಲಿ ಸಹ ಪೂರ್ವ ಬಂದಿರೋದಷ್ಟೇ. ಸೊ ಆ ಎಡ್ಡೆ ಮನಸ್ಸಿನಾಗಲಿ ಯಾಪ ಜೈದೇರ ಅದಕ್ಕೆ ಅಕ್ಕನೊಟ್ಟಿಗೆ ಏರುಪೇ ಬಂದಾಗ ನಮ್ಮ ದೇವಿ ಸದಾ ಅಕ್ಕನೊಟ್ಟು ರೂಪೇ ಈ 10% ಎಂಕಲು ಸಮಾಜದ ಕೊರ್ಪನ 100 ಪಾಲು ಎಂಕಲಿ ದೇವಿ ಬೇತೆ ಬೇಕು ಕೊರ್ಬೇಕು ಅವೇನಕ್ಕಲಿ ದೇವರ ಅಕ್ಕಲಿಗೆ ಕೊರೊಂದಿಲ್ಲ ಅವು ಅಕ್ಕಲಿ ಅಂಚಾದ ಅಕ್ಕಲಿದಾದ ಬಂದ ಕನ್ನಡ ಭಕ್ತಿನರಾದ ಅವಂಗ ಅವೇನಕ್ಕಲಿ ಸಮಾಜಕ್ಕೆ ಅರ್ಪಣೆ ಮಾಡ್ತೊಂದಿಲ್ಲ. ಬರವು ಸಂಸ್ಥೆ ಕೊಡುಗೆ ಕೊರ್ನ ಡಾಕ್ಟರ್ ಶಿಲ್ಪ ಡಾಕ್ಟರ್ ನಕ್ಷತ್ರ ನವೀನ್ ಕಂಡನಿ ಬುಡಿದಿಗೆ ಶಾಲೆದ ಆಡಳಿತ ಮಂಡಳಿದಕ್ಕೆ ಸಮ್ಮಾನದ ಮರ್ಯಾದೆ ಸಂದೇತ ಮಲ್ತೇರ. ಪಾಣೆಮಂಗಳೂರು ಎಜುಕೇಷನ್ ಸೊಸೈಟಿ ಗುರುಕಾರ್ಯರು ನರೇಂದ್ರನಾಥ ಕುಡ್ವ, ಪಾಣೇರ್ ಶಾರದಾ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಶಿವಪ್ಪ ನಾಯ್ಕ,
ಹಿರಿಯ ಟೀಚರ್ ವೀಣಾ, ಕಾರ್ಯಕ್ರಮದ ಮೇಲ್ವಿಚಾರಕರು ಶಾರೀರಿಕ ಮಾಸ್ಟರ್ ಅಜಿತ್ ಕುಮಾರ್, ಸುಜಾತ, ಶ್ರೀಲತಾ ಕಾರ್ಯಕ್ರಮ ಇಟ್ಟಿದ್ದರು. ಕನ್ನಡ ಮಾಸ್ಟರ್ ಧನರಾಜ್ ಸೊಲ್ಮೆಸಂದೆಯರು, ಮಾಸ್ಟರ್ ಸುಧಾಕರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ವಿಟ್ಲ ತಾಲೂಕಾದ ಮಲ್ಪೆರೆ ಜನಜಾಗೃತಿ ಮೂಡ್ಯಾರೆ ಜೂನ್ 23ಕ್ಕೆ ವಿಟ್ಲ ಜೈನ ಬಸದಿಡ್ದು ನಾಡ ಕಚೇರಿ ಮುಟ್ಟ ಸಾಂಕೇತಿಕ ವೇಗ ಜಾಥಾ ನಡಪೆರುಂಡು. ವಿಟ್ಲ ತಾಲೂಕು ಬೊಕ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿ ಕಾರ್ಯಂತೇರು ಕಾನ ಈಶ್ವರ ಭಟ್ ಪಂತೇರು. ವಿಟ್ಲ ತಾಲೂಕು ಬೊಕ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿ ಕಾರ್ಯಂತೇರು ಕಾನ ಈಶ್ವರ ಭಟ್ ಸುದ್ದಿಕುಟುಡು ಪಾತಿರ್ದು. ತಾಲೂಕು ಕೇಂದ್ರ ಆದ ಮಲ್ಪೆರೆ ಬೋಡೈನ ಮಾತಯೋಗ್ಯತೆ ಉಪ್ಪುನ ವಿಟ್ಲ ತಾಲೂಕಾದ ಮಲ್ಪನ ಕಾರ್ಯ ಇಡೆಮುಟ್ಟಾತಜಿ. ಅಂಜದು ವಿಟ್ಲ ತಾಲೂಕಾದ ಮಲ್ಪೆರೆ ಜನಜಾಗೃತಿ ಮೂಡ್ಯಾರೆ ಜೂನ್ 23ಕ್ಕೆ ವಿಟ್ಲ ಜೈನ ಬಸದಿಡ್ದು ನಾಡ ಕಚೇರಿ ಮುಟ್ಟ ಸಾಂಕೇತಿಕ ವೇಗ ಜಾಥಾ ನಡಪೆರ ಉಂಡು ಪಂಡೇರು. ಮಾತ ಪಕ್ಷದ ಕಿಣ ಸೇರ್ಸಾ ಮುಂದು ರಾಜಕೀಯ ಇಜ್ಜಂದಿನ ಎಂಕ್ಲಿನ ಪೊರುಂಬಾಟ ಆದುಂಡು. ಈ ತುರ್ತುಗೆ ಶಾಸಕರ ಅಶೋಕ್ ಕುಮಾರ್ ರೈಕ್ಲೆಗೆ ಈ ಬಗೆಟ್ ಭಿನ್ನೈತೊಂದುಂಡು. ಅಂಜನೆ ಶಾಸಕರ ರಾಜೇಶ್ ನಾಯ್ಕರಿಗೆ ನನದ ದಿನಕ್ಲೆಡು ಭಿನ್ನೈತುಂಡು. ಈ ಬಗೆಟ್ ಸಂಬಂಧಪಟ್ಟನ ಇಲಾಖೆಗಳಿಗೆ ಭಿನ್ನೈತದ ಅಂದು ಆರು ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಬಂಟ್ವಾಳ ತಾಲೂಕು ಬಾರಿಮಲ್ಲ ತಾಲೂಕು ಆದುಂಡು. ಮುಲ್ಪದ ಜನ ಸರ್ಕಾರಿ ಕೆಲಸೊಲಿಗೆ 25 ಕಿಲೋಮೀಟರ್ ದೂರದ ಬಂಟ್ವಾಳ ತಾಲೂಕು ಆಫೀಸ್ಗೆ ಪೋಡಾತಂಡು. ಅಂಚದು ಗಡಿನಾಡ ಈ ಪ್ರದೇಶದ ಏಳಿಗೆಗೆ ಬುಕ್ಕ ಮೂಲ ಸೌಕರ್ಯನ ಅಭಿವೃದ್ಧಿಗಾದ ವಿಟ್ಲ ತಾಲೂಕು ಕಟ್ಟುನವ ಅಗತ್ಯ. ಆತೆತ್ತು ವಿಟ್ಲ ವಿಧಾನಸಭಾ ಕ್ಷೇತ್ರ ಕಣ್ಮದೆ ಆತಂಡು. ಐನು ಪಿರ ಪಡೆಪ್ನ ದಿಟ್ಟಿಡ್ಲ ಎಂಕ್ಲಿನ ಪುರುಂಬಾಟ ದುಂಬರಿಯುಂಡು ಎಂದು ಕಾನ ಈಶ್ವರ ಭಟ್ ಪಂಡೇರು. ವಿಟ್ಲ ತಾಲೂಕು ಬುಕ್ಕ ವಿಟ್ಲ ವಿಧಾನಸಭಾ ಕ್ಷೇತ್ರದ ಪಿರ ತಾಪನ ಸಮಿತಿ ಗುರುಕಾರ್ಯರು BK ಬಶೀರ್, ಒತ್ತುಗುರು ಕಾರ್ಯರು ಹಸೈನಾರ್ ಸುದ್ದಿಕುಟುಡಿದ್ದೇರು. ತಾಲೂಕು ರಚನೆ ಬಗ್ಗೆ 73ರಲ್ಲಿ ಶ್ರೀ ವಾಸುದೇವರಾವ್ ಸಮಿತಿಯೊಂದು ನನಗೆ ವಿಟ್ಲ ತಾಲೂಕು ರಚನೆ ಅಗತ್ಯ ಕುರಿತು ವರದಿಯನ್ನು ನೀಡಲಾಗಿತ್ತು. ಆಮೇಲೆ 2013ರಲ್ಲಿ ಕೂಡ ಮಾಣಿಲ ಗ್ರಾಮದ ಪೂರ್ವ ಮಾಬಲ್ ಭಟ್ರ ನೇತೃತ್ವದಲ್ಲಿ ಕೂಡ ಒಂದು ಹೋರಾಟ ಸಮಿತಿ ಮಾಡಿತ್ತು. ಆದರೆ ಇವರಿಗೆ ಅದರ ಫಲಿತಾಂಶ ಏನು ನನಗೆ ಸಕಾರಣವಾಗಿ ಸಿಕ್ಕಿಲ್ಲ. ಆದರೆ ನಮ್ಮ ಒತ್ತಾಯದ ನಂತರವೂ ಕೂಡ ಉಳ್ಳಾಳ, ಕಡಬ ಮತ್ತು ಮುಲ್ಕಿ, ಮೂಡಬಿದ್ರೆ ಹೊಸ ತಾಲೂಕುಗಳು ರಚನೆ ಆಗಿದೆ. ವಿಟ್ಲ ತಾಲೂಕು ರಚನೆ ಮಾತ್ರ ಬರೀ ಕನಸಾಗಿ ಉಳಿದಿದೆ. ಈಗ ಬಂಟ್ವಾಳ ಕ್ಷೇತ್ರದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ ಗ್ರಾಮಗಳನ್ನು ನಾವು ತಗೊಳ್ಳೋದಾದ್ರೆ ಇಲ್ಲಿ 75 ಗ್ರಾಮಗಳು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾದಂತಹ ತಾಲೂಕಾಗಿದ್ದರೆ ಬಂಟ್ವಾಳ ತಾಲೂಕು 75 ಗ್ರಾಮಗಳಿವೆ. 75 ಗ್ರಾಮಗಳಲ್ಲಿ ಈಗಾಗಲೇ ನಾವು ವಿಟ್ಲ ಪಂಚಾಯತನ್ನು ವಿಟ್ಲ ತಾಲೂಕನ್ನು ಪ್ರತ್ಯೇಕಿಸಿದ್ರು ಕೂಡ 24 ತಾಲೂಕುಗಳನ್ನು ನಾವು 29 ಗ್ರಾಮಗಳನ್ನು ಪ್ರತ್ಯೇಕಿಸಿದ್ರು ಕೂಡ ಜನಸಂಖ್ಯೆ ದೃಷ್ಟಿಯಿಂದ ನೋಡುವುದಿದ್ರೆ ನಮ್ಮ ವಿಟ್ಲ ಈಗ ಪ್ರಸ್ತಾವಿತವಾದಂಥ ವಿಟ್ಲ ತಾಲೂಕು ಗ್ರಾಮಗಳ ಜನಸಂಖ್ಯೆ 1,57,000 2011 ಜನಗಣತಿ ಪ್ರಕಾರ. ಭಾರತ ಸೇನೆಡು 24 ವರ್ಷ ಕಾಲ ಸೇವೆ ಸಂದಾದು ಇಂಚಿಪ ಸೇವೆ ಅಕೇರಿಯಾದ ಊರುಗು ಬೈದ್ನ ಪುತ್ತೂರು ಪಡ್ನೂರು ಗ್ರಾಮದ ನೆಲಪಾಲ್ದಾರ್ ಹವಾಲ್ದಾರ್ ಅಶೋಕ್ ನೆಲಪಾಲೇರ್ನ ಇಲ್ಲಡೆ ಪೋಯಿನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಆರೆಗ್ ಬುಕ್ಕ ಬೊಕ್ಕೋರಿ ಸೇನೆಡು ಸೇವೆ ಸಂದಾದ್ನ ವಿಜಯನ್ ನೆಲಪಾಲ್ರೆಗ್ ಮರ್ಯಾದೆ ಸಂದೈತ ಮಾಡ್ತಾರೆ. ಭಾರತ ಸೇನೆಡು ದುಂಬು ಕ್ಯಾಪ್ಟನ್ ಆದ ಸೇವೆ ಸಂದಾದು ಇತ್ತೆ ಲೋಕಸಭಾ ಸದಸ್ಯರಾದ ಪುನಃ ಕುಡ್ಲದ ಬ್ರಿಜೇಶ್ ಚೌಟ ಪುತ್ತೂರು ತಾಲೂಕು ಪಡ್ನೂರು ಗ್ರಾಮದ ನೆಲಪಾಲ್ ಇಲ್ಲಡು ಬೊಕ್ಕೋರಿ ಮಿಲಿಟರಿಡು ಸೇವೆ ಸಂದಾಯಿನಾರೆನೆತುವುದು ಕ್ಷೇಮ ವಿಚಾರಿಸಿದರು. ಭಾರತ ಸೇನೆಡು 24 ವರ್ಷ ಕಾಲ ಸೇವೆ ಸಂದಾದು ಇಂಚಿಪ ಸೇವೆ ಅಕೇರಿಯಾದ ಊರುಗು ಬೈದ್ನ ಹವಾಲ್ದಾರ್ ವಿಠಲಗೌಡ ಬೊಕ್ಕ ದಮಯಂತಿ ಮುಕ್ಲಿನ ಮಗೆ ಅಶೋಕ್ ನೆಲಪಾಲ್ ಮೇರೆನು ಪಾತಿರ್ಪಾಯರು. ಇಲ್ಲದಕ್ಲು ಲೋಕಸಭಾ ಸದಸ್ಯರಿಗೆ ಪೂತಗುಚ್ಚಿ ಕೊಡ್ದು ಎದುಕೊಂಡೇರು. ಹವಾಲ್ದಾರ್ ಆದ ಸೇವೆ ಸಂದಾದ್ನ ಅಶೋಕ್ ನೆಲಪಾಲ್ ಬೊಕ್ಕ ಸೇನೆಡು ಸೇವೆ ಅಕೇರಿ ಆಯ್ನ ಬೊಕ್ಕೋರಿ ಕರಿದುಪೋಯಿನ ರಾಮಗೌಡ ಬೊಕ್ಕ ಯಶೋಧ ಮುಕ್ಲಿನ ಮಗೆ ವಿಜಯನ್ ನೆಲಪಾಲ್ ಮೇರೆಗೆ ಬ್ರಿಜೇಶ್ ಚೌಟೇರು ಶಾಲ್ ಬೊಕ್ಕ ಮಾಲೆ ಪಾಡ್ದು ನೆಂಪುದ ಕಾಣಿಕೆ ಕೊಡ್ದು ಮರ್ಯಾದೆ ಮಲ್ತೇರು. ಅಶೋಕ್ ನೆಲಪಾಲ್ ಬೊಕ್ಕ ವಿಜಯನ್ರೆನ ಸೇವೆನು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬುಡು ಮನಸ್ಸು ಪುಗಾರಿರು. ಪುತ್ತೂರು ಕಟ್ಟಣ ಹಂತೊಡುಪುನ ದುಂಬುದ ಸೈನಿಕರನ ಭವನದ ಕಾಮಗಾರಿನ ಬೇಗ ಮುಗಿಪ್ಪೆರೆ ಸಹಾಯ ಕೊರಡೊಂದು ಪುತ್ತೂರದ ದುಂಬುದ ಸೈನಿಕರನ ಸಂಘದ ಗುರುಕಾರ್ಯರು ವಸಂತ್ ಕುಮಾರ್ ಲೋಕಸಭಾ ಸದಸ್ಯರಿಗೆ ಭಿನ್ನೈತೊನ್ನ ಓಲೆ ಕೊರಿಯರು.
ಬಿನ್ನೈತನ್ನ ಓಲದೆ ತಂದು ಬ್ರಿಜೇಶ್ ಜೌಟ ಈ ಬಗೆಟ್ ಗುಮನ ಕೊರಪ ಎಂದು ಭರವಸೆ ಕುರಿಯಿರು. ಪುತ್ತೂರು ನಗರ ಸಭೆತ ದುಂಗುದ ಗುರ್ಕಾರರು ಜೀವಂದರ್ ಜೈನ್, ಬಿಜೆಪಿ ನಗರ ಯುವ ಮೋರ್ಚಾ ಗುರ್ಕಾರರು ನಿತೇಶ್ ಕಲ್ಲಿಗ, ಬಿಜೆಪಿ ನಗರ ಮಂಡಲ ಗುರ್ಕಾರರು ಶಿವಕುಮಾರ್, ಬಿಜೆಪಿ ಹಿರಿಯ ನಾಯಕರು ಚಂದ್ರಶೇಖರ ಬಪ್ಪಳಿಗೆ, ಪಕ್ಷದ ಜಿಲ್ಲಾ ಕಾರ್ಯಂತಿರು ವಿದ್ಯಾ ಗೌರಿ, ಅಶೋಕ ನೆಲಪಾಯರ್ನ ಅಮ್ಮೇರು ವಿಠಲಗೌಡ, ಅಪ್ಪೆ ದಮಯಂತಿ, ಅಣ್ಣೆ ಮೆಗ್ಗೆಲ್ಲು ಸೇರ್ನಂಚ ಇಲ್ಲಲ್ದಕ್ಲು ಕುಟುಂಬದಕ್ಲು ದೋಸ್ತಿಲು ನಿರೆಕರೆತಕ್ಲು ಗ್ರಾಮದಕ್ಲು ಈ ಪೊರ್ತುಡಿತ್ತೇರು. ಇತ್ತೆ ಪೊರ್ಲಾಯ್ನಂಚಿನಿ ಪೊಂಜಿಲಿಗೆ ಕೈತಲ ಆಪುನಂಚಿನ ಅಂಗಡಿನ ಉದಿಪ್ಪನ ಮಲ್ತದೆ ಎಂದು ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ತಾರಾ ಪಂತೆರ್ ಕುಳ್ಳದ ಉರುವ ಮಾರಿಗುಡಿ ಕೈತಲದ ಲೋಟಸ್ ಸುಧಾ ಕಟ್ವನಡು ಸೀರೆ ಪಂಪನ ಹೊಸ ಜೌಳಿ ಅಂಗಡಿ ಶೋರೂಮ್ ಉದಿಪ್ಪನ ಮಲ್ತದೆ ಆರು ಪಾತೇರಿಯರು. ಭಾರತದ ಸಂಸ್ಕೃತಿದ ಪ್ರತಿನಿಧಿ ಆದಿಪ್ಪುನ ಸೀರೆಲು ಪೊಂಜಲಿನ ಸೌಂದರ್ಯದ ಗುರುತು. ಪೊಂಜೋಲಿನ ಕಣ್ಣು ಮನಸ್ಸು ಉಯಿಪನ ಭಾರಿ ಪೊರ್ಲದ ಜೌಳಿ ಅಂಗಡಿ ಸೀರೆ ಪಂಪನ ಹೊಸ ಶೋರೂಮ್ ಶುಕ್ರವಾರ ಕುಳ್ಳಡ ಲೋಕಾರ್ಪಣೆ ಆಗಿದೆ. ಉರುವ ಮಾರಿಗುಡಿ ಕೈತಲು ಉಪನ ಲೋಟಸ್ ಸುಧಾ ಕಟ್ವನಡು ಶುರುವಾಯಿನ ಈ ಹೊಸ ಅಂಗಡಿನ ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ತಾರಾ ಉದಿಪನ ಮಲ್ತೇರು. ತಾರಾ ಈ ಪೊರ್ತುಡು ಪಾತಿರ್ದು ಕರಾವಳಿಗೆ ಬನ್ನಗ ಮನಸ್ಸಿಗೆ ದಿಂಜ ಸಮಾಧಾನ ಹಾಕೊಂಡು ಇತ್ತೆ ಪೊರ್ಲಾಯಿನಂಚ ಪೊಂಜಲಿಗೆ ಕೈತಲಾಪನಂಚಿನ ಅಂಗಡಿ ಉದಿಪನ ಮಲ್ತದೆ. ಇಡೆಗೆ ಬತ್ತನ ಒರ್ತಿ ಪೊಂಜಗ ಅಲಂಕಾರದ ವಸ್ತುರು ಓ ಮಾತ ಬೋಡ ಅವು ಮಾತ ತಿಕ್ಕೊಂಡು ಈ ಅಂಗಡಿದ ಯಜಮಾನರಿಗೆ ಮಲ್ಲ ಮಟ್ಟದ ಗೆಲ್ಮೆ ಆವಡಂದು ತಾರಾ ಎಡ್ಡೆಪ್ಪು ಬಯಕೆರು. ಪರಶುರಾಮ ಸೃಷ್ಟಿ ಮಾಡಿದ ಈ ಪುಣ್ಯ ಭೂಮಿಯಲ್ಲಿ ಪ್ರತಿ ಬಾರಿ ಇಲ್ಲಿ ಪಾದ ಸ್ಪರ್ಶೆ ಮಾಡೋಕ್ಕೆ ಮುಂಚೆ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ತಾಯಿಯಲ್ಲಿ ಕ್ಷಮೆ ಬೇಡ್ತಾ ಪಾದ ಸ್ಪರ್ಶ ಮಾಡ್ತಾನೆ. ಇಲ್ಲಿಗೆ ಬರುವಾಗ ತುಂಬ ಮನಸ್ಸಿಗೆ ಸಂತೋಷ ಅನಿಸುತ್ತೆ. ಇಲ್ಲಿನ ದೈವಗಳು, ದೇವತೆಗಳು, ದೇವಾಲಯಗಳು ಮತ್ತು ಇಲ್ಲಿನ ಸ್ಥಳೀಯರ ಮನಸ್ಸುಗಳು ಯಾವಾಗಲೂ ನನ್ನನ್ನು ಸೆಳೀತಾನೆ ಇರ್ತವೆ. ಇವತ್ತು ದೊಡ್ಡ ಒಂದು ಮಳಿಗೆಯನ್ನು, ಒಂದು ಸುಂದರವಾದ ಮಳಿಗೆಯನ್ನು, ಸ್ತ್ರೀಯರಿಗೆ ಬಹಳ ಹತ್ತಿರವಾದ ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಸೀರೆ ಅದನ್ನು ವಿಂಗಡಿಸಿದ್ದಾರೆ. ಸೀರೆಯನ್ನು ವಿಂಗಡಿಸಿ ಸೀರೆ ಅಂತ ಹೇಳಿ ಮಾಡಿದ್ದಾರೆ. ಈ ಅಂಗಡಿ ತುಂಬ ಒಳ್ಳೆಯದಾಗಲಿ. ಇವತ್ತು ಪ್ರಾರಂಭಗೊಂಡಿದೆ ನಿಮ್ಮೂರಿನಲ್ಲಿ, ನಿಮಗೋಸ್ಕರ ಪ್ರಾರಂಭಗೊಂಡಿದೆ. ಯಾಕಂತಂದರೆ ಸೀರೆಗಳನ್ನ ತೊಗೊಳೋಕ್ಕೆ ನಾವೆಲ್ಲ ಹೆಣ್ಮಕ್ಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೀವಿ. ಯಾಕಂತಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಆಯಾ ಪ್ರದೇಶದ ಸೀರೆಗಳಿರ್ತವೆ. ಒಂದು ಬೆನಾರಸ್ಗೆ ಹೋದರೆ ಬೆನಾರಸ್ ಸೀರೆ ಇರ್ತವೆ, ಮೈಸೂರಿನಲ್ಲಿ ಹೋದರೆ ಮೈಸೂರು ಸಿಲ್ಕ್ ಇರ್ತದೆ, ಇನ್ನೆಲ್ಲೋ ಬೇರೆ ದೊಡ್ಡಬಳ್ಳಾಪುರದ ಸೀರೆ, ಆ ಥರ ಸೀರೆ, ಈ ಥರ ಸೀರೆ ಅಂತ ಇರ್ತವೆ. ಅಂದರೆ ಒಂದೇ ಮಳಿಗೆಯಲ್ಲಿ ಇಲ್ಲಿಗೆ ಬಂದರೆ, ಸೀರೆ ಮಳಿಗೆಗೆ ಬಂದರೆ ನಿಮಗೆ ಸೀರೆ ಆಗಲಿ, ಡ್ರೆಸ್ ಆಗಲಿ, ಒಡವೆಗಳಾಗಲಿ, ಒಂದು ಹೆಣ್ಮಗಳಿಗೆ ಏನು ಬೇಕೋ ಎಲ್ಲವನ್ನು ಒಂದೇ ಸತಿ ತೊಗೊಂಡು ಹೋಗ್ಬೋದು. ಆ ರೀತಿಯಾದ ಒಂದು ಬ್ಯೂಟಿಫುಲ್ ಆದ ಒಂದು ಅಂಗಡಿಯನ್ನು ಮಾಡಿದ್ದಾರೆ. ರಕ್ಷಿತ್ ಮತ್ತು ದೇವಿಕಾ, ನಿಮಗೆ ತುಂಬ ತುಂಬ ಒಳ್ಳೆಯದಾಗಲಿ. ಈ ಮಳಿಗೆಯಿಂದ ಇನ್ನೂ ಹಲವಾರು ಮಳಿಗೆಗಳು ಈ ಊರಿನಲ್ಲೇ ಸ್ಥಾಪನೆ ಆಗುವಂಥದ್ದಾಗಲಿ. ಮಂಗಳೂರಿನ ಮಹಿಳೆಯರು, ಅಂದರೆ ಮಂಗಳೂರಿನ ಸುತ್ತಮುತ್ತ ಇಲ್ಲಿನ ಎಲ್ಲ ಮಹಿಳೆಯರಿಗೂ ನಿಜವಾಗ್ಲೂ ಯು ಆರ್ ಆಲ್ವೇಸ್ ವೆರಿ ಲಕ್ಕಿ. ತುಂಬ ತುಂಬ ಚಂದವಾದ ಸೀರೆಗಳು, ಇಲ್ಲ ಕೇರಳ ಭಾಗದ ಸೀರೆಗಳು ಬಂದಿದ್ದಾವೆ, ತಮಿಳುನಾಡು ಭಾಗದ ಸೀರೆಗಳಿದೆ, ಮತ್ತು ಬೇರೆ ಬೇರೆ ಪ್ರದೇಶದ ಸೀರೆಗಳು ಕೂಡ ಒಂದೇ ಮಳಿಗೆಯಲ್ಲಿದೆ. ನೀವು ಸೀರೆ ಅಂಗಡಿಗೆ ನೀವು ಬರಲಿಲ್ಲ ಅಂದರೆ ನೀವೆಲ್ಲರೂ ಮತ್ತೆ ಅಂದ್ಕೊಳ್ತೀರಿ ಸಾರಿ ಅಂತ ಅನಿಸುತ್ತೆ ನಿಮ್ಮ ಲೈಫಲ್ಲಿ. ನೀವು ಒಂದು ಸತಿ ಬರಲೇಬೇಕು, ನೋಡಲೇಬೇಕು, ಇಲ್ಲಿ ಪರ್ಚೇಸ್ ಮಾಡಲೇಬೇಕು. ಸೀರೆ ಅಂಗಡಿದ ಯಜಮಾನಿರು ರಕ್ಷಿತ್ ಬೊಕ್ಕ ದೇವಿಕಾ ಕಂಡನಿ ಬುಡಿದಿ ಮಲ್ಲ ಬಿಣ್ಣಿರು ತಾರಗ್ ಶಾಲ್ ಪುದಿತದು
ಕಟಿಲೇಶ್ವರಿನ ಫೋಟೋ ಕೊರ್ದು ಮರ್ಯಾದೆ ಮಲ್ತೇರು. ನಟಿ ತಾರಾ ಬೇತೆ ಬೇತೆ ನಮೂನೆದ ಸೀರೆಲಿನ ಒಟ್ಟು ಮಲ್ತದೀತನ ಪೊರ್ಲುನು ಕಣ್ಣದಿಂಜ ತುಯ್ಯರು. ನನೊಡ್ತಿ ಬಿನ್ನೆದಿ ಭರತನಾಟ್ಯಡು ಲೋಕ ದಾಖಲೆ ಮಲ್ತನ ದೂರದರ್ಶನ ಬಿ ಗ್ರೇಡ್ ಕಲಾವಿದಿರು ರೆಮೊನೋ ಎವೇಟ್ ಪಿರೇರಾ ಪಾತಿರ್ದೆ. ಬೇತೆ ಬೇತೆ ಕಡೆತ ತರಾವರಿ ನಮೂನೆದ ಸೀರೆಲಿನ ಮುಲ್ಪದೆತು ನೋಡಿ ಪೊಂಜೆಲೆಗ್ ಸೀರೆಲಿನ ತುನೆರೆ ಈ ಅಂಗಡಿ ಎಡ್ಡೆ ಅಜ್ಜಪ್ಪು ತನಕ ಭಾರಿ ಖುಷಿಯಾಂಡು ಮಾತೆರ್ಲ ಹೊರ ಬತ್ತದ ತೂವೋಡು ಒಂದು ಬಂದಿರು. ಮುಲ್ಪ ಸೀರೆ ಬಂದು ಅಂಗಡಿಗೆ ಬೈದೆ ಆ್ಯಂಡ್ ಮುಲ್ಪದ ಸೀರೆ ಕಲೆಕ್ಷನ್ ಇಟ್ಸ್ ಟಾಪ್ ನಾಚ್ ಆ್ಯಂಡ್ ಐ ಸಜೆಸ್ಟ್ ಎವ್ರಿ ಸಿಂಗಲ್ ವಿಮೆನ್ ಆ್ಯಂಡ್ ಎವ್ರಿ ಒನ್ ಬತ್ತದು ಹೊರ ಮುಲ್ಪದ ಕಲೆಕ್ಷನ್ ತೂಲೆ ಆ್ಯಂಡ್ ಐ ಪ್ರಾಮಿಸ್ ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್ ಫ್ರಮ್ ಬನಾರಸ್ ಸೀರೆ ಟು 1 minute ವೇರ್ ಆ್ಯಂಡ್ ಎವ್ರಿಥಿಂಗ್ ಮಸ್ಟ್ ವೆರೈಟೀಸ್ ಉಂಡು ಆ್ಯಂಡ್ ಪ್ಲಸ್ ಮುಲ್ಪ ಜುವೆಲ್ಸ್ ಉಂಡು ಬ್ಯಾಗ್ಸ್ ಆ್ಯಂಡ್ ಬ್ಲೌಸ್ ಆ್ಯಂಡ್ ಎವ್ರಿಥಿಂಗ್ ದರ್ ಇಸ್ ಸೋ ಮಚ್ ವೆರೈಟಿ and I love this place. I will come back here for sure and yan matra igla panpe just do come visit this place and you will fall in love with it. Thank you. ಸಂಸ್ಥೆ ಯಜಮಾಂದಿ ದೇವಿಕಾ ಪಾತಿರ್ದು ಎಂಗ್ಲು 1.5 ವರ್ಷುಡ್ದು ಈ ಬೇರ ಮಲ್ತಂದುಲ್ಲ ಇನಿ ಎಂಗ್ಲಿನ ಕನ ನಿಜ ಆತಂಡು. ಮದಿಮೆಗೆ ಬೋಡಾಯಿನ ಜೌಲಿಡ್ದು ಬರ್ತನ ಕಾಂಜೀವರಂ ಬನಾರಸ್ ಜ್ಯುವೆಲರೀಸ್ ಬ್ಯಾಗ್ ಕಲೆಕ್ಷನ್ ಮಾತಲ ಎಂಗ್ಲ ಅಂಗಡಿ ಉಂಡು. ಈ ವಾರ ವಿಶೇಷ ಆಫರ್ಸ್ ಉಂಡು. ಐನ ಬಗೆತ ಗಿಫ್ಟ್ ಕೂಪನ್ ಉಂಡು. ಬತ್ತದು ಸೊತ್ತುಲೆಂದು ಎಂಗ್ಲ ಉದ್ಯಮಗೂ ಪ್ರೋತ್ಸಾಹ ಕೊರ್ಲೆ ಎಂದು ಕೇಂಡುಂಡೇರು. ಪೂರೆಡ್ಲ ನಮಸ್ಕಾರ. ನಮ್ಮ ಒಂಜಿ ಉರುವಡು ನಮ್ಮ ಸೀರೆ ಶಾಪ್ ಬಂದು ಒಂಜಿ ಓಪನ್ ಆತಂದ್ರೆ ಸೊ ನಮ್ಮ ದುಮ್ ಈ ಇಡೆ ಬರ್ಪುನೇಡ್ದು ನಮ್ಮ ಇಲ್ಲಡು ಸಾರಿ ಬಿಸ್ನೆಸ್ ಮಂತೊಂದಿಟ್ಟ ಅಂಚನೆ ನಮ್ಮ ಸಾರಿದೊಟ್ಟಿಗೆ ನಮ್ಮ ಕುರ್ತೀಸ್ ಬೊಕ್ಕ ವೆಡ್ಡಿಂಗ್ ಕಲೆಕ್ಷನ್ ಸಾರೀಸ್ ಉಂಡು, ಬ್ಲೌಸಸ್ ಉಂಡು, ಜ್ಯುವೆಲರೀಸ್ ಉಂಡು ಪೂರ ಉಂಡು. ಸೊ ಇತ್ತೆ ನಮ್ಮ ಆಲ್ಮೋಸ್ಟ್ 1.5 years ಇರ್ದಿಂಚಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಂತಿದ್ದ. ಸೊ ಫೈನಲಿ ನಮ್ಮ ಒಂಜಿ ಡ್ರೀಮ್ ಕಮ್ ಟು ಇನಿಗೆ ಆಂಡ್ ಸೊ ಇನಿ ನಮ್ಮ ಶಾಪ್ದ ಇನಾಗ್ರೇಷನ್. ಸೊ ಮಾತೆರೆಗ್ಲ ನಮ್ಮ ಶಾಪ್ಗೆ ವೆಲ್ಕಮ್ ಮಂತೊಂದುಲ್ಲೆ ಯಾನು ಅಂಚನೆ ನಮ್ಮ ಶಾಪ್ಡ್ ವೆಡ್ಡಿಂಗ್ ಕಲೆಕ್ಷನ್ಸ್ ಉಂಡು ಬೊಕ ಬನಾರಸಿ, ಕಾಂಜೀವರಂ, ಫ್ಯಾನ್ಸಿ ಸಾರೀಸ್, ಬ್ಲೌಸಸ್, ಜ್ಯುವೆಲರೀಸ್, ಬ್ಯಾಗ್ಸ್ ಮಾತೆಲ್ಲ ಉಂಡು. ಮಾತೆರೆಗ್ಲ ವೆಲ್ಕಮ್ ನಮ್ಮ ಶಾಪ್ಗೆ ಏಪಲ ಆ ಟೈಮ್ಗ್ಲ ಬತ್ತದು ನಮಕೊಂಜಿ ಸಪೋರ್ಟ್ ಮನ್ಪೊಡು ಅಂಚನೆ ಬತ್ತದು ಪರ್ಚೇಸ್ಲ ಮನ್ಪಲೆ. ಸೊ ಈ ವೀಕಡ್ ನಮ್ಮ ಒಂಜಿ ಸ್ಪೆಷಲ್ ಆಫರ್ಸ್ ಪೂರ ಉಂಡು. ಸೊ ಐಟ್ 5 types ಉಂಡು ಗಿಫ್ಟ್ ಕೂಪನ್ಸ್. ಸೊ ಬೇಗ ಬಲೆ ನಮ್ಮ ಶಾಪ್ಗೆ ಬತ್ತದು ಪರ್ಚೇಸ್ ಮನ್ಪಲೆ ನಿಕ್ಲೆಗ್ ಗಿಫ್ಟ್ ವಾಚಸ್ ಐನಾತ್ ಬೇಗ ತಿಕ್ಕೊಂಡು. ಬೆನ್ನೇರು ಶಾಸಕರ ಡಿ ವೇದವ್ಯಾಸ ಕಾಮತೆರೆಗೆ ಮರ್ಯಾದೆ ಮಲ್ತೇರು. ಲೋಟಸ್ ಸುಧಾ ಕಟ್ಟೋಣ ಯಜಮಾನರು ಸಂಪತ್ ಕುಮಾರ್ ಶೆಟ್ಟಿ, ಈ ದುಂಬುದ ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್, ಉದ್ಯಮಿ ದಿಲೀಪ್ ಕುಮಾರ್ ಉದಿಪನದ ಲೇಸಿಡಿತ್ತೇರು. ಗ್ರಾಮೀಣ ಬಿರ್ಸರಿಗೆ ಗುಣಮಟ್ಟದ ಕೆಲಸದ ಅವಕಾಶಗಳನ್ನು ಮಲ್ತು ಕೊರಪುನ ಉದ್ದೇಶುಡು 2007 ಶುರು ಮಲ್ತಿನ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಈ ಸರ್ತಿ 14ನೇ ವರ್ಷ ನಡಪೆರ. ಈ ಸರ್ತಿ ಆಗಸ್ಟ್ 7 ಎನ್ಮೆಕ್ ಬೆದ್ರದ ವಿದ್ಯಾಗಿರಿಟ್ ಅಟ್ಟಣ ಮಲ್ತದ ಅಂದು ಡಾಕ್ಟರ್ ಎಂ ಮೋಹನ ಆಳ್ವೇರು ಪಂತೇರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಶನಿವಾರ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೂಟು ಪಾತಿರದು. ವಿರಾಸತ್ ನುಡಿಸಿರಿ ಕನ್ನಡ ಮಾಧ್ಯಮ ದತ್ತು ಸ್ವೀಕಾರ ಗೊಬ್ಬುದ ಒಟ್ಟುಗಿತ್ತೆ ಆಳ್ವಾಸ್ ಉದ್ಯೋಗ ಮೇಳ ಜೋಡಣೆ ಅಂತಂದು ಗ್ರಾಮೀಣ ಬಿರ್ಸೇರಿಗೆ ಗುಣಮಟ್ಟದ ಕೆಲಸದ ಅವಕಾಶಗಳನ್ನು ಮಲ್ತು ಕುರುಪನ ಉದ್ದೇಶುಡು 2007 ಶುರು ಮಲ್ತದ್ನ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಈ ಸರ್ತಿ 14ನೇ ವರ್ಷ ನಡಪೆರ ಉಂಡು. ಈ ಸರ್ತಿ ಆಗಸ್ಟ್ 7 ಎನ್ಮೆಕ್ ಬೆದ್ರದ ವಿದ್ಯಾಗಿರಿ ಕ್ಯಾಂಪಸ್ ಅಟಣೆ ಮಲ್ತದ ಅಂದ್ ಪಂಡೇರು. ಆಳ್ವಾಸ್ ಪ್ರಗತಿ ಇತ್ತೆ ಕರ್ನಾಟಕ ಸೇರಿನಂಚ ಸುತ್ತಮುತ್ತದ 4 ರಾಜ್ಯಗಳ ಅಭ್ಯರ್ಥಿಗಳಿಗೆ ಊರ್ದ ರಾಷ್ಟ್ರೀಯ ಬೊಕ ಅಂತಾರಾಷ್ಟ್ರ ಮಟ್ಟದ ಬೇರೆದ ಅವಕಾಶಗಳನ್ನು ಒದಗಾವನ ವಿಶ್ವಾಸಗೂ ಸಂದದ್ನ ವೇದಿಕೆ ಆದಂಡು. ಇಡೆಮುಟ್ಟ ಪ್ರತಿಷ್ಠಾನ 22 ಮಾಮಲ್ಲ ಉದ್ಯೋಗ ಮೇಳ ಗೆಲ್ಮೆಡ್ ನಡಪಾದಲು 40,848 ಜನ ಜಾಗೆಡೆ ಬೇಲೆ ಪಡೆತಿರು. ಈ ಸರ್ತಿ 300 ಹೆಚ್ಚು ಕಂಪನಿಲು ಪಾಲ್ದೆತನ್ನ ಅಂದಾಜು ಉಂಡು. ಪಾಲ್ದೆತನ್ನ ಕಂಪನಿನ ವಿವರಣೆ www.alvaspragati.com ವೆಬ್ಸೈಟ್ ಪಾಡೊಂದುಪ್ಪುಂಡು. ಕೆಲಸ ಬಯಕುನಕ್ಲೆಗ್ ಆನ್ಲೈನ್ ಪುದರ ಸೇರ್ಸಾವನ ಕಡ್ಡಾಯ ಆದಿತ್ತದು. www.alvaspragati.com ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಧರ್ಮಗು ಪುದರ ಸೇರ್ಸಾವಲಿ. ಅಭ್ಯರ್ಥಿಲು ಆಗಸ್ಟ್ 7 ಕಾಂಡೆ 8 ಗಂಟೆಗೆ ವಿದ್ಯಾಗಿರಿ ಕ್ಯಾಂಪಸ್ ಹಾಜರಿ ಉಪ್ಪುಡುಂದು ಆಳ್ವೇರು ಪಂಡೇರು. ಬೆದ್ರಡು ಮಾತ್ರ ಚಿಕ್ಕಬಳ್ಳಾಪುರ ಸೇರಿದು ರಾಜ್ಯದ ಬೇತೆ ಬೇತೆ ಕಡೆ ಉದ್ಯೋಗ ಮೇಳ ನಡಪಾದ
ಕಳೆದ ವರ್ಷ 15,000 ಜನ ಅಭ್ಯರ್ಥಿಗಳು ಬೈದಿರು. ಈ ಸರ್ತಿ 20,000 ಜನ ಬರಡೊಂದು ಬಯಕುವ. ಕರೆನ ಸರ್ತಿ ಮಲ್ತನಂಚನೆ ಈ ಸರ್ತಿಲ ಓರಿಯೆಂಟೇಷನ್ ಮಲ್ಪುವ ಕೆಲಸ ಏತ್ಲ ಉಂಡು. ಆಂಡ ಐಕ್ ಪೋಪುನಂಚ ಜೋಕ್ಲಿನ ತಯಾರು ಮಲ್ಪೊಡೊಂದು ಡಾಕ್ಟರ್ ಎಂ ಮೋಹನ ಆಳ್ವೇರು ಪಂಡಿರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ವಿವೇಕ್ ಆಳ್ವ ಪಾತಿರ್ದು. ಬ್ಯಾಂಕಿಂಗ್ ಪರೀಕ್ಷೆ ಬರೆಪನಕ್ಲು ನಮ್ಮವಳು ಬಾರಿ ಕಮ್ಮಿ ಉಳ್ಳೇರು. 2015 ಸೇನೆಗೆ ಅಜಪು ನಡಪಾನಾಗ ನಮ್ಮಕ್ಳು 43 ಜನ ಮಾತ್ರ ಇತ್ತೇರು. ಬಾಕಿ ಮಾತಾ ಬೇತೆ ಜಿಲ್ಲೆದಕ್ಲು ಈ ಬಗೆಟ್ ನಮ್ಮಕ್ಳು ತಯಾರಾವಡು ಕೆಲಸ ದಿಂಜ ಉಂಡು. ಆಂಡ ಐಟ್ ಸೇರಿಯರೆ ಬೇತೆ ಊರುಲೆಗೆ ಪೋಯರೆ ಅಭ್ಯರ್ಥಿಗಳು ತಯಾರೊಪ್ಪುಡು. ಆ ದಿಟ್ಟಿಡು ಓರಿಯೆಂಟೇಷನ್ ಬಾರಿ ಅಗತ್ಯ. ಒಂದು 2 ದಿನದ ಉದ್ಯೋಗ ಮೇಳತ್ತು ಎಂಕ್ಲು ವರ್ಷ ಇಡೀ ಕಂಪೆನಿಲೆಗ್ ಮಾಹಿತಿ ಕೊರೊಂದು ಅಕ್ಲು ಬೇಲೆದ ಅವಕಾಶದ ಬಗೆಟ್ ಗೊತ್ತು ಮಲ್ತೊಂದು ಕೆಲಸ ಮಲ್ತು ಕೊರಪುನ ವರ್ಷ ಇಡೀ ಚಾಲಡು ಉಪ್ಪುಣು ಪಂಡೇರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನೇಮಕಾತಿ ವಿಭಾಗ ಮುಖ್ಯಸ್ಥಿರಿ ಕುಮಾರಿ ರಂಜಿತಾ ಆಚಾರ್ಯ, ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥರು ಪ್ರಸಾದ್ ಶೆಟ್ಟಿ ಸುದ್ದಿಕೂಟೋಡು ಇದ್ದರು. 16 ವರ್ಷದಿಂದ ನಡೆದುಕೊಂಡು ಬರುವಂತಹ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳವು ಕೂಡ ಇದರೊಟ್ಟಿಗೆ ಜೋಡಣೆ ಆಗ್ತದೆ. ಈ ವರ್ಷ ಆಗಸ್ಟ್ 7 ಮತ್ತು 8ರಂದು ಈ ಒಂದು ಉದ್ಯೋಗ ಮೇಳ ನಮ್ಮ ಮೂಡುಬಿದಿರೆಯ ವಿದ್ಯಾಗಿರಿಯಲ್ಲಿ ಆಗಸ್ಟ್ 7 ಮತ್ತು 8ರಂದು ವಿದ್ಯಾಗಿರಿಯಲ್ಲಿ ನಡೆಯಲಿಕ್ಕಿದೆ. ಗ್ರಾಮೀಣ ಪ್ರದೇಶದ ಯುವಜನರು ಮತ್ತು ಸೀಮಿತ ಉದ್ಯೋಗದ ಅವಕಾಶವನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಗುಣಮಟ್ಟದ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಆರಂಭವಾದಂತಹ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇನ್ನು ಕರ್ನಾಟಕ ಸೇರಿದಂತೆ ಸುತ್ತಲಿನ 4 ರಾಜ್ಯಗಳ ಅಭ್ಯರ್ಥಿಗಳಿಗೆ ಸ್ಥಳೀಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಅವಕಾಶವನ್ನು ಒದಗಿಸುವ ಒಂದು ಬಹಳ ದೊಡ್ಡ ವೇದಿಕೆ ಇದಾಗಿದೆ. ಈ ಉದ್ಯೋಗ ಮೇಳವು ಉದ್ಯೋಗಾಕಾಂಕ್ಷಿಗಳ ಮತ್ತು ಭಾಗವಹಿಸುವ ಕಂಪನಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಡೆಯುವಂತ ಒಂದು ನಮ್ಮ ಇಡೀ ಕಾರ್ಯಕ್ರಮ. ಬ್ಯಾಂಕಿಂಗ್ ಹೋಗ್ಲಿಕ್ಕೆ ಎಲ್ರಿಗೂ ಆಸಕ್ತಿ ಇರ್ತದೆ. ಆದ್ರೂ ಬ್ಯಾಂಕಿಂಗ್ಗೆ ಬೇಕಿರುವ ಮೂಲತಃ IBBS ಪರೀಕ್ಷೆ ಬಗ್ಗೆ ಸುಮಾರು ಜನರಿಗೆ ಇಲ್ಲಿ ಮಾಹಿತಿ ಇಲ್ಲ. ನಮ್ಗೆ ಆಸಕ್ತಿ ಇರ್ತದೆ ಎಲ್ಲ ಬ್ಯಾಂಕ್ ಅಲ್ಲಿ ಕನ್ನಡ ತುಳು ಮಾತಾಡುವವರು ಬೇಕಂತ. ಆದ್ರೂ ನಮ್ ಕಡೆ ಭಾರಿ ಕಮ್ಮಿ ಜನರು ಈ ಎಕ್ಸಾಮ್ ಅನ್ನು ಬರೀತಾರೆ. ಈಗ ನೀವು ನೋಡಿದ್ರೆ ಮುಖ್ಯವಾಗಿ ಈ ಉತ್ತರ ಪ್ರದೇಶ ಆಗ್ಲಿ, ತಮಿಳುನಾಡು ಆಗ್ಲಿ, ಹೈದರಾಬಾದ್ ಆಗ್ಲಿ, ಇಲ್ಲಿ ಸುಮಾರು ಜನ ಇದರಲ್ಲಿ ತೊಡಗ್ತಾರೆ. ಇದರಲ್ಲಿ ನೋಡಿದ್ರೆ ನೀವು ಮುಖ್ಯವಾಗಿ ತಾಂತ್ರಿಕ ಶಿಕ್ಷಣ ಪಡೆದವರು ಹಾಗೂ ಈ BSc ಅಗ್ರಿಕಲ್ಚರ್ ಮಾಡಿದವರು ಇವರುಗಳು ಈ ಪರೀಕ್ಷೆಗಳು ಬರೆಯೋದು ನಾವು ನೋಡ್ತೇವೆ. ಇಲ್ಲಿ ಮಾಹಿತಿ ಇಲ್ಲ. ಈ ಮಾಹಿತಿಗಳನ್ನು ಕೂಡ ನಾವು ಅಲ್ಲಿ ಲಭ್ಯ ಮಾಡ್ತೇವೆ ಈ ಓರಿಯೆಂಟೇಷನ್ ಅಲ್ಲಿ. BC ರೋಡ್ ಅಡ್ಡಹೊಳೆ ಮುಟ್ಟ 4 ಸಾಲ ಮಾರ್ಗದ ಕಾಮಗಾರಿಡು ಕಲ್ಲಡ್ಕೊಡು 2 ಕಿಲೋಮೀಟರ್ ಉದ್ದದ ಮೇಲ್ಸಂಕ ಮಾರ್ಗ ಆತಂಡು. ಆಂಡ ಇತ್ತೆ ಗುತ್ತಿಗೆದಾರರು ಸರ್ವಿಸ್ ಮಾರ್ಗಗ ಅವಲವಲು ಮಣ್ಣು ರಾಶಿ ಪಾಡ್ನ ಬಗೆಟ್ ಊರ್ದಕ್ಲು ಏವ್ರ ತೋಜಾದಿರು. BC ರೋಡ್ ಅಡ್ಡಹೊಳೆ 4 ಸಾಲ ರಾಜ್ಯ ಮಾರ್ಗದ ಕಾಮಗಾರಿದ ನಡುಟು ಕಲ್ಲಡ್ಕಡು 2.1 ಕಿಲೋಮೀಟರ್ ಭಾರಿ ಉದ್ದದ ಮೇಲ್ಸಂಕ ಮಾರ್ಗ ಕಟ್ಟದಾತಂಡು. ಪೇಂಟಿನ ಉರಿಪಾವಡು ಪಂಪನ ಉದ್ದೇಶೋಡು ಈ ಭಾರಿ ಉದ್ದದ ಪುರ್ಲುದ ಮೇಲ್ಸಂಕ ಮಾರ್ಗ ಕಟ್ಟದಂಡು. ಆಂಡ ಈ ಮೇಲ್ಸಂಕ ಮಾರ್ಗದ ಕಾಮಗಾರಿ ಪುರ್ತುಡು ಕಲ್ಲಡ್ಕ ಪೇಂಟಿಡ್ ಗಾಡಿಲಿನ ಸಂಚಾರಗೂ ಅಡ್ಡಿಯಾವುದುಂಡು. ಬೇರ ಸಾರ ಸರಿಯಾದ ನಡಪುಜಿ ಸರ್ವಿಸ್ ಮಾರ್ಗಗೂ ಕಾಂಕ್ರೀಟ್ ಸರಿಯಾದ ಪಾಡ್ದಜ್ಜಿ ಇಂಚ ಊರ್ದಕ್ಲು ದೂರೋದಿತ್ತೇರು. ಅಣ ಇತ್ತೆ ಮೇಲ್ಸಂಕ ಮಾರ್ಗ ಆಯ್ಬಕ ಗುತ್ತಿಗೆದಾರರು ಸರ್ವಿಸ್ ಮಾರ್ಗೋಡು ಅವಲವಲು ಮಣ್ಣದ ರಾಶಿ ಪಾಡ್ನ ಬಗೆಟ್ ಊರ್ದಕ್ಲು ಏವ್ರ ತೋಜಾದಿರು. ಇತ್ತೆ ಕಲ್ಲಡ್ಕೊಡು ಮಾರ್ಗಾಗೆಲ ಆಂಡಲ ಜನಕ್ಲಿಗೆ ಹೂವೆ ಪ್ರಯೋಜನ ಇಜ್ಜಂದಿನಂಚ ಆತಂಡು. ಸರ್ವಿಸ್ ಮಾರ್ಗದ ರಡ್ಡು ಬರಿಟ್ಲ ಗಾಡಿಲಿನ ಉಂತಾದು ಪೋಪೇರು ಒಂದೆಡ್ದು ಸಂಚಾರಗೂ ಅಡ್ಡಿಯಾವುದುಂಡು. ಮಾರ್ಗ ವಿಭಜಕ ಪಾಡ್ದು 2 ಸಾಲಡು ಗಾಡಿಲಿನ ಸಂಚಾರಗೂ ಅವಕಾಶ ಕೊಂಡಲ ರಡ್ಡು ಕಡಿಟ್ಲ ಅಡ್ಡಾದಿಡ್ಡಿ ಒಟ್ರಾಸಿ ಪಾರ್ಕಿಂಗ್ ಮಲ್ತಿಡಿದವರ ಸಮಸ್ಯೆ ಉಂಡಾತನಂದು ಊರ್ದಕ್ಲು ಏವ್ರ ತೋಜಾವುದುಲ್ಲೇರು. ಒಂದೆಡ್ದು ನನ್ನ ಮಿತ್ತಿಗೆ ಭಾರಿ ಅಪಘಾತವು ಕಾರಣ ಅವು ಪನ್ಪನ ಪೋಡಿಗೆ ಊರುದಕ್ಲಿಗೆ ಆತಂಡು. ಬದುಕದ ಒವೇ ಒಂಜಿ ಕ್ಷೇತ್ರಡು ಸಾಧನೆ ಮಲ್ತದು ಊರುಗು ಪುದರ್ಕನತ ಕೊರಪನಕ್ಲು ಪಾಕ ಜನ ಇದ್ದದೆ. ಐಟ್ ಕರಾವಳಿದ ಮುದ್ದು ಮೂಡು ಬೆಳ್ಳೆ ಒರಿ ಮುಖ್ಯ ಲೇಖಕರಿಂದ ಪ್ರೊಫೆಸರ್ BA ವಿವೇಕ್ ರೈ ಬಂದಿರು. ಕುಡ್ಲಡು ಸಾಹಿತಿ, ಜನಪದ ವಿದ್ವಾಂಸರು ಮುದ್ದು ಮೂಡು ಬೆಳ್ಳೆದಾರನ ಜೀವನ ಚರಿತ್ರೆ ಬೂಕನ್ನು ಬಿಡುಗಡೆ ಮಲ್ತದಾರ ಪಾತಿರಿಯರು. ಕುಡ್ಲ ಆಕಾಶವಾಣಿಡು ಹಿರಿಯ ಉದ್ಘೋಷಕರಾದ ಕೆಲಸ ಮಲ್ತದ್ನ ಹಿರಿಯಾರು ಕವಿ, ಸಾಹಿತಿ, ವಿದ್ವಾಂಸರು ಮುದ್ದು ಮೂಡು ಬೆಳ್ಳೆದಾರನ ಜೀವನ ಚರಿತ್ರೆ, ಸಾಧನೆ, ಸಾಹಿತ್ಯ ಬುಕ ಅಪೂರ್ಪದ ಫೋಟೋಕ್ಲು ಓಪನ ಬೂಕುನು ಡಾಕ್ಟರ್ SND ಪೂಜಾರಿ ಬರೆದಿತ್ತದೆ. ಐತ ಲೋಕಾರ್ಪಣೆದ ಲೇಸ ಶುಕ್ರವಾರ ಕುಲದ ಪ್ರೆಸ್ ಕ್ಲಬ್ ನಡೆತಂಡು. ಮುದ್ದು ಮೂಡು ಬೆಳ್ಳೆ ಸುರುತ ಪಾತ್ರೆ ಪಣ್ಣದು ಎನ್ನ ಸಂಪರ್ಕೊಡುಪುನ ದೋಸ್ತಿಲೆಗ್ ತಾನು ಎಂಚಿನ ಕೊರತೆಂದು ಗೊತ್ತುಜಿ ಆಂಡ ಅಕ್ಲಿಡಿದು ಮಾತಲ್ಲದೆ ತಂದೆ. ಆಕಾಶವಾಣಿ ಎಂಕ್ಲೆನಿ ಎಡ್ಡೆಡು ಗುರುತು ಮಲ್ಪನಂಚ ಮಲ್ತದನೆಂದು ಪಂಡಿರು. ಆಕೃತಿ ಆಶಯ ಪಬ್ಲಿಕೇಶನ್ಸ್ ಕುಡ್ಲ ಬುಕ ಸಾಹಿತ್ಯ ಸಂಸ್ಕೃತಿ ವೇದಿಕೆ ಬೆಳ್ಳೆದ ನಿಲಿಟ್ ನಡತಿನ ಕಾರ್ಯಕ್ರಮಟು ಸಾಹಿತಿ ವಿದ್ವಾಂಸರು ಪ್ರೊಫೆಸರ್ BA ವಿವೇಕ ರೈ ಬೂಕುನು ಬಿಡುಗಡೆ ಬಂತೇರು. ವಿವೇಕ್ ರೈ ಪಾತಿರ್ದು ನೂತ ಅಜ್ಪತ್ ಎನ್ಮ ಫುಟತ ಬರವಲು ಉಪ್ಪುನ
ಈ ಬೂಕು ಮುದ್ದು ಮೂಡು ಬೆಳ್ಳೆದಾರನ ವಿಶೇಷ ಪೊಟಕ್ಲಿನ ಒಟ್ಟುಗು ಪೊರ್ಲುಡು ಅಚ್ಚಾತಂಡ ಬದುಕದ ಒವೇ ಒಂಜಿ ಕ್ಷೇತ್ರಡು ಸಾಧನೆ ಮಲ್ತದು ಊರುಗು ಪುದರ್ ಕನತ್ ಕೊರ್ಪುನಕ್ಲು ಪಾಕಜನ ಇತ್ತದು ಐಟ್ ಕರಾವಳಿದ ಮುದ್ದು ಮೂಡು ಬೆಳ್ಳೆ ಒರಿ ಮುಖ್ಯ ಲೇಖಕಿರು ಎಂದು ಬಂದಿರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ ಎಂ ಪಿ ಶ್ರೀನಾಥ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಪುಷ್ಪರಾಜ್ ಬಿಎನ್, ಆಕೃತಿ ಆಶಯ ಪಬ್ಲಿಕೇಶನ್ಸ್ ಪ್ರಕಾಶನ ಸಂಸ್ಥೆದ ಕಲ್ಲೂರು ನಾಗೇಶ್ ಕಾರ್ಯಕ್ರಮ ಮುಟ್ಟಿದ್ದೇರು. ಸುಮಾರು 30 ವರ್ಷ ನಾನು ಕೆಲಸ ಮಾಡಿದೆ. ನಮ್ಮ ಜೊತೆ ನಾನು ಈ ಪುಸ್ತಕ ನಾನು ಬೇರೆಯವರ ಬಗ್ಗೆ ಪುಸ್ತಕ ಬರೀಬೇಕು ಹೊರತು ನನ್ನ ಬಗ್ಗೆ ಪುಸ್ತಕ ಬರೋದಂತ ನನಗೆ ಮುಜುಗರ ಇತ್ತು. ಹಾಗೆ 12 ವರ್ಷದ ಹಿಂದೆ ಈ ಪುಸ್ತಕ ಬರೆದಿದ್ದಾರೆ ಅವರು, ಗೋವಾದ SND ಪೂಜಾರಿ ಎನ್ನುವ ಪ್ರೊಫೆಸರ್. ಅವರು ಉಡುಪಿಯಲ್ಲಿ ಅದಕ್ಕಿಂತ 2005 ಪರಿಚಯ ಆಗಿತ್ತು ನನಗೆ. ಅವರು ಅಲ್ಲಿಂದ ನಾನು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿದ್ರು. ಬರೆದ್ರು. ಕ್ವೆಶ್ಚನ್ ಆನ್ಸರ್ಸ್ ನಡೀತಾ ಇತ್ತು. ಅವರು ಇದ್ದದ್ದು ಗೋವಾದಲ್ಲಿ ಮತ್ತೆ ಇಂಗ್ಲೆಂಡ್ ನಲ್ಲಿ ಇರ್ತಾ ಇದ್ರು. ಅವ್ರು ಈಗಲೂ ಇದ್ದಾರೆ ಊರಿನಲ್ಲಿ. ಬಹುಶಃ ಇಲ್ಲಿ ಬರ್ಲಿಕ್ಕೆ ಇವತ್ತು ಆಗ್ಲಿಲ್ಲ. 1-2 ದಿವಸದಲ್ಲಿ ಅವರು ವಾಪಸ್ ಗೋವಾಗೆ ಹೋಗಿ ಮಗಳ ಜೊತೆಗೆ ಲಂಡನ್ಗೆ ಹೋಗೋರಿದ್ದಾರೆ. ಹಾಗೆ ಆ ತರತುರಿಯಲ್ಲಿ ಬಹುಶಃ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ ಅಂತ ಬರೆದು ನನಗೆ ಬೇಡ ಅಂತ ಹೇಳಿದೆ. ಆಗ ಈಗ ನನಗೆ ಪುಸ್ತಕ ಇಲ್ಲ, ನನ್ನ ಬಗ್ಗೆ ಪುಸ್ತಕ ಬರೋದು ಬೇಡ, ಯಾಕಂದ್ರೆ ದೊಡ್ಡವರದೆಲ್ಲ ಬಂದಿರ್ಲಿಲ್ಲ ಆಗ. ಇತ್ತೀಚೆಗೆ ಮತ್ತೆ ಸುಮಾರು ಬಂತು. ಆಗ ಸ್ವಲ್ಪ ಧೈರ್ಯ ಆಯ್ತು. ಕಳೆದ ವರ್ಷ ಮತ್ತೆ ಕೇಳಿದ್ರು, ಆಯ್ತು ಅಂತ ಹೇಳಿ. ಈಗ ನನ್ಗೆ ಕೂಡ ವಯಸ್ಸಾಯ್ತಲ್ಲ, ಆಯ್ತು ಮಾಡೋಣ ಅಂತ ಹೇಳಿ. ಮತ್ತೆ ಇಲ್ಲಿ ಪ್ರಕಾಶಕರು ಯಾರು ಅಂತ ಒಂದಿಬ್ರು ಸ್ನೇಹಿತರು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಅಲ್ಲಿ ಆಗಿರ್ಲಿಲ್ಲ. ಬಟ್ ಅವರಿಗೆ ಸಮರ್ಥರಾದ ಪ್ರಕಾಶಕರು ಆಕೃತಿ ನಾಗೇಶ್ರು ಅಂತ ಅವ್ರಿಗೆ ಯಾರೋ ಹೇಳಿದ್ರು. ಹಾಗೆ ಅವ್ರ ಹತ್ರ ಮಾಡಿಸಿದ್ರು. ಮತ್ತೆ ಅಪ್ಡೇಟ್ಸ್ ಮಾಡುವಾಗ ನಾನು ಕೂಡ ಸ್ವಲ್ಪ ಅಪ್ಡೇಟ್ ಮಾಡಿಸಿದೆ. ಮತ್ತೆ ಪುನಃ ಅದು ಅವರ ಗೋವಾಗೆ ಹೋಯ್ತು. ಅಲ್ಲಿಂದ ಇದು ಮಾಡಿ ಮತ್ತೆ ಪ್ರಿಂಟ್ ಆಯ್ತು. ಪ್ರಿಂಟ್ ಆಗಿ ಈಗ ಬಂದಿದೆ ನಿಮ್ಮ ಮುಂದಕ್ಕೆ. ಈ ಪುಸ್ತಕ ಅದು ಸುಮಾರು 168 ಪುಟಗಳ ಬರಹ ಇದೆ. ಮತ್ತೆ ಅದಕ್ಕೆ ಕೆಲವು ವಿಶೇಷವಾದಂತಹ ಮೂಡುಬಳ್ಳೆ ಬದುಕಿನ ಫೋಟೋಗಳಿವೆ. ಅಚ್ಚುಕಟ್ಟಾಗಿ ಮುದ್ರಣಗೊಂಡಿದೆ. ಮುದ್ದು ಮೂಡುಬಳ್ಳೆ ಅನ್ನೋ ಹೆಸರು ಜೊತೆಗೆ ಒಂದು ಊರಿನ ಹೆಸರಿದೆ. ನಮ್ಮಲ್ಲಿ ಒಂದು ಲೇಖಕರಿಗೆ ಒಂದು ಊರಿನ ಹೆಸರು ಅದು ಅಂಟಿಕೊಂಡಾಗ ಆ ಊರು ಜನಪ್ರಿಯ ಆಗ್ತದೆ. ಯಾಕಂದ್ರೆ ಮೂಡುಬಳ್ಳೆ ಅನ್ನುವ ಹೆಸರು ಅದು ಒಂದು ಬೆಳ್ಳೆ ಅಂತ ಇತ್ತು. ಆಮೇಲೆ ಅದು ಮೂಡುಬಳ್ಳೆ, ಪೊಡೆಬಳ್ಳೆ ಆಯ್ತು. ನಮಗೆ ಕನ್ನಡ ಸಾಹಿತ್ಯದಲ್ಲಿ ಮೂಡುಬಳ್ಳೆ ಅಂದರೆ ಇವರೊಬ್ಬರೇ, ಆ ಊರು ಮುಖ್ಯ ಅಲ್ಲ, ನಮ್ಗೆ ಇವರೊಬ್ಬರೇ. ಅಂದ್ರೆ ಊರಿಗೆ ಹೆಸರು ತರುವುದು ಯಾರು, ಒಳ್ಳೆ ಹೆಸರನ್ನ ಅಂತೇಳಿ ಅಲ್ಲಿ ಇರುವಂತವರು ಮಾಡುವ ಕೆಲಸಗಳಿಂದ. ಧರ್ಮದ ಯಕ್ಷ ಶಿಕ್ಷಣ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆದ ಜೋಕುಲು ಸತ ಯಕ್ಷಗಾನ ಕಲ್ಪಿರ ತಿಕ್ಕನವು ಭಾಗ್ಯ ಅಂದು ಯಕ್ಷಗಾನ ಕಲಾವಿದಿರ ಬುಕ ಟೀಚರ್ ಶಾಲಿನಿ ಶೆಟ್ಟಿ ಬಂತೇರು. ಮಂಚಿ ಕೊಲ್ನಾಡು ಸರ್ಕಾರಿ ಪ್ರೌಢಶಾಲೆ ಜೋಕ್ಲೆಗ್ ಯಕ್ಷಧ್ರುವ ಧರ್ಮದ ಯಕ್ಷ ಶಿಕ್ಷಣ ಕಾರ್ಯಕ್ರಮ ಉದಿಪನ ಮಲ್ತದೆ 6 ಪಾತಿರಿ. ಬಂಟ್ವಾಳ ತಾಲೂಕದ ಸರ್ಕಾರಿ ಪ್ರೌಢಶಾಲೆ ಮಂಚಿ ಕೊಲ್ನಾಡು ಬೊಕ ಹಿರಿಯ ವಿದ್ಯಾರ್ಥಿ ಸಂಘ ಮಂಚಿ ಕೊಲ್ನಾಡದ ಒಟ್ಟು ಸಿರಿಗಿಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವಿಟ್ಲ ಘಟಕದ ಜೊತೆ ಸೇರಿಗಿಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಡ್ಲದ ಪ್ರಾಯೋಜನೆಡು ಮಂಚಿ ಕೊಲ್ನಾಡ ಪ್ರೌಢಶಾಲೆ ಜೋಕ್ಲೆಗ್ ಧರ್ಮದ ಯಕ್ಷಗಾನ ನಾಟ್ಯ ಕ್ಲಾಸ್ ಯಕ್ಷಧ್ರುವ ಯಕ್ಷ ಶಿಕ್ಷಣ 2026 ಕಾರ್ಯಕ್ರಮ ಶುಕ್ರವಾರ ಶಾಲೆದ ಸಭಾಂಗಣೋಡು ಉದಿಪನಾಂಡು. ಯಕ್ಷಗಾನ ಕಲಾವಿದಿರ ಬುಕ್ಕ ಟೀಚರ್ ಶಾಲಿನಿ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ತದ ಬಾದಿರ್ದು ಪಟ್ಲ ಫೌಂಡೇಶನ್ ಈ ಕಾರ್ಯಕ್ರಮ ಹೊಡೆದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಜೋಕ್ಲಿಗ್ಲ ಯಕ್ಷಗಾನ ಕಲೆ ಕಲ್ಪಿರ ತಿಕ್ಕನೋ ಭಾಗ್ಯ ಅಂತ ಪಂಡೇರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಡ್ಲದ ಪ್ರಧಾನ ಸಂಚಾಲಕರು ಪಣಂಬೂರು ವಾಸುದೇವ ಐತಾಳ್ ಪಾತಿರ್ದು ಎಡ್ಡೆಪ್ಪು ಬಯಕಿರು. ಟ್ರಸ್ಟ್ದ ಬಂಟ್ವಾಳ ತಾಲೂಕು ಘಟಕದ ಸಂಚಾಲಕರು ಸಾಯಿಸುಮ ನಾವಡ ಯಕ್ಷಗಾನ ಕಲೆತ ಮಹತ್ವ ಬೊಕ್ಕ ಪ್ರಭಾವದ ಬಗೆಟ್ ತಿಳುವಳಿಕೆ ಕೊರಿಯರು. 10ನೇ ಕ್ಲಾಸ್ ಪರೀಕ್ಷೆಡು ಭಾರಿ ಹೆಚ್ಚ ಮಾರ್ಕ್ಸ್ ದೆತ್ತಿನ ಯಕ್ಷಗಾನ ಕಲ್ಪನಾ ಪ್ರತೀಕ್ಷಾಗ ಹಿರಿಯ ವಿದ್ಯಾರ್ಥಿ ಸಂಘ ಬೊಕ್ಕ ಟ್ರಸ್ಟ್ದ ನೆಲಿಟ್ಟು ಬರವು ಕಲ್ಪೆರೆ ಪಣವು ಸಹಾಯ ಕೊರ್ದು ಮೆಚ್ಚುಗೆ ತಿರುಪಾಯರು. ಯಕ್ಷಗಾನ ಗುರು ಕಟೀಲ್ ಮೇಳದ ಕಲಾವಿದರು ಅಶ್ವಥ್ ಮಂಜಿರಾಡಿ ಯಕ್ಷ ಶಿಕ್ಷಣದ ಜೋಕ್ಲಿಗ್ ಯಕ್ಷಗಾನದ ಪಜ್ಜಲಿನ ಕಲ್ಪಾಯರು. ಟ್ರಸ್ಟ್ದ ವಿಟ್ಲ ಘಟಕದ ಮರ್ಯಾದೆ ಸಲಹೆಗಾರರು ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ, ಪ್ರಧಾನ ಸಂಚಾಲಕರು ಸುಂದರ್ ಶೆಟ್ಟಿ, ಕಾರ್ಯಂತಿರು ಅರವಿಂದ ರೈ ಕಾರ್ಯಕ್ರಮ ಇತ್ತೇರು. ಒವ್ವೇ ಕಾರ್ಯಕ್ರಮದ ಪಿರವಡು ಎಡ್ಡೆ ಸಂದೇಶ ಉಪ್ಪೋಡು ಗುರು ಸೇವೆ ಶ್ರೇಷ್ಠ ಕಲಂಕಿ ಇಜ್ಜಂದಿನ ಸೇವೆ ಆವಡೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬಂತೇರು. ಒಡಿಯೂರು ಗ್ರಾಮೋತ್ಸವ ಗುರುವಂದನ ಸೇವಾ ಸಂಭ್ರಮದ ಸಮಾಲೋಚನಾ ಸಭೆಟ್ 6 ಪಾತೇರಿಯರು. ಆಗಸ್ಟ್ 8 ಒಡಿಯೂರು ನಡಪೆರ ಉಪನ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವ ಗ್ರಾಮೋತ್ಸವ ಗುರುವಂದನ ಸೇವಾ ಸಂಭ್ರಮದಲ್ಲಿ ಕೊಡು ಒಡಿಯೂರು ಶ್ರೀ ಗುರುದೇವ ಜ್ಞಾನ ಮಂದಿರಡು ಶುಕ್ರವಾರ ಸಮಾಲೋಚನಾ ಸಭೆ ನಡೆತಂಡು. ಸಭೆಟು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಾತಿರ್ದು ಒವ್ವೇ ಕಾರ್ಯಕ್ರಮದ ಪಿರವಡು ಎಡ್ಡೆ ಸಂದೇಶ ಉಪ್ಪೋಡು ಗುರುಸೇವೆ ಭಾರಿ ಶ್ರೇಷ್ಠವಾಯಿನವು ಐಟ್ ಕಲಂಕಿ ಇಜ್ಜಂದಿನಂಚಿನ ಸೇವೆ ಆವಡು ಐಕಾದು ಆಂಕಾರ ಬುಡ್ದು ನಮ್ಮ ಸೇವೆ ಮಲ್ಪಡು ಒಂದೆಡ್ದು ಭವಿಷ್ಯಡು ಜಯತಿ ಕುಣುವಂದು ಪಂಡೇರು. ಯಕ್ಷಗಾನ ಕಲಾವಿದಿರು ಬೊಕ್ಕ ಸಂಘಟಕರಾಯಿನ ಕದ್ರ ನವನೀತ ಶೆಟ್ಟಿ ಪಾತಿರ್ದು ಸ್ವಾಮೀಜಿಯರ್ನ ಮಾರ್ಗದರ್ಶನೋಡು ಮಾತಾ ಕಾರ್ಯಕ್ರಮ ನಡಪುಂಡು ಅರನ ಪ್ರೇರಣೆ ಹಿಡಿದು ಆಗಸ್ಟ್ 8 ನಡಪೆರ ಉಪನ ಕಾರ್ಯಕ್ರಮಕ್ಕೂ
ಜವಾಬ್ದಾರಿ ಪಟ್ಟೊಂದುಂಡು ಮಾತೇರ್ನಲ ಪುಣೆಪಾಟಿಗೆ ಅಗತ್ಯ ಅಂದು ಪಂಡಿರು. ಕಾರ್ಯಕ್ರಮಗೂ ಒಂದುದು ಕೆಸರು ಕಂಡ ಗೊಬ್ಬುದ ಕೂಟ, ಉಲಾಂಗನ ಗೊಬ್ಬುಲು, ಆರೋಗ್ಯ ಶಿಬಿರ ಇಂಚಿತ್ತಿ ಕಾರ್ಯಕ್ರಮಲಿನ ದಿವೋಣಿಯರೆ ಸಭೆಟ್ ನಿರ್ಧಾರದೆ ತೊಂಡಿರು. ಸಾಧ್ವಿ ಮಾತಾನಂದಮಯಿ ಒಡಿಯೂರು ವಿವಿಧ ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಎ ಸುರೇಶ್ ರೈ, ವಿಶ್ವನಾಥ ಶೆಟ್ಟಿ ಸಭೆಟಿತ್ತೀರು. ಪುಟ್ಟು ಪರ್ಬ ಮಾತಕನಿಟ್ಲಾಪುಂಡು ಏತುಲಾಪುಂಡು ಪುಟ್ಟು ಪರ್ಬದ ಪಿರವುಡೊಂಜಿ ಎಡ್ಡೆ ಸಂದೇಶ ಕೊಡು ಅಂತ ಎಲ್ಲಕ್ಕೇನು ನೆಟ್ಟದಾದ ಸಂದೇಶ ಉಂಡು. ಗುರು ಸೇವೆ ಎನ್ಪಿನವು ಭಾರಿ ಶ್ರೇಷ್ಠವಾಯಿನವು. ಗುರು ಸೇವೆಡು ಕಲ್ಮಶ ರಹಿತವಾಯಿನಂಚಿನ ಸೇವೆ ಆವಡವು. ಕಲ್ಮಶ ರಹಿತ ಆವಡು ಅಂದಂಡ ಅಹಂಕಾರ ಇನ್ಪಿನವು ಬುಡ್ದು ನಮ್ಮ ಸೇವೆ ಮಲ್ಪಡು. ಅವು ಗುರು ಸೇವೆ ನಿಜವಾಯಿನ ಗುರು ಸೇವೆ ಆಪಣೆ. ಅವು ಅಹಂಕಾರ ರಹಿತವಾಗಿರುವಂಥ ಕರ್ಮವನ್ನು ಆಚರಿಸುವುದೇ ಭವಿಷ್ಯತ್ತಿಗೆ ರಹದಾರಿ. ಒಂಜಾತ ನಮ್ಮ ನಡಕ್ಕೆ ಸರಿ ಆವಡು ಅಂದಾಂಡ ಅಹಂಕಾರ ರಹಿತವಾಯಿನಂಚಿನ ಕರ್ಮಗಳೇನು ನಮ್ಮ ಮಲ್ತಂದಾಂಡ ಭವಿಷ್ಯತ್ತಿಗೆ ಅವು ಒಂದು ಡೆಪಾಸಿಟ್ ಆಪುಂಡು. ನಮ್ಮಡ ಹೆಚ್ಚಾದ ನಂಗೆ ಕಾರಗಟ್ಲೆಗೆ ಆಪಣೆ ಹೊಂದಿಕೆಂಡ ಅಹಂಕಾರ ಬುಕ್ಕ ಮಮಕಾರ ಒಂದು ಬತ್ತಿ ಬೆಟ್ಟಿಗೆ ಕಾರ ದಂಟ್ಲೆಗೆ ಆಪಡು ದುಂಪು ಎರೆಗೆ ನಂಗೆ ಸಾಧ್ಯತೆ ಆಪಚಿ. ಅವು ನೇರ್ಪ ಮಲ್ತೊಂಡುಂದಾಂಡ ನಿಜಾರ್ಥದ ಗುರು ಸೇವೆ ಆಪುಂಡು. ಇನ್ನು ಈ ಗ್ರಾಮೋಚ್ಚ ಎನ್ಪಿನೂ ದಾಯಿಗೆ ಮಲ್ಪಡು ಈ ಗ್ರಾಮ ಎನ್ಪಿನತ್ತ ಪಿರವುಡು ನಮ್ಮೊಂದ ವಿಸ್ತಾರವಾದ ತೂಂಡುಂದಾಂಡ ಒಂಜಿ ಪೇಂಟದ ಅಪ್ಪೆ ಬೇರು ಓಳುಂಡು ಅಂದಕೇಂಡ ಹಳ್ಳಿಡುಂಡು. ಬಂಟ್ವಾಳ ತಾಲೂಕದ ಸಿದ್ದಕಟ್ಟೆ ಕರ್ಪೆ ಗ್ರಾಮಡುಪುನ ಶ್ರೀ ಕ್ಷೇತ್ರ ಮಾಡದ ಬೆಟ್ಟ ಧರ್ಮರಸು ಉಳ್ಳಾಯಿ ಬೊಕ್ಕ ಕೊಡಮಣಿತಾಯ ದೈವದ ಜೀರ್ಣೋದ್ಧಾರದ ಲೆಕ್ಕಳು ಶುಕ್ರವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತದೆ. ಬಂಟ್ವಾಳ ತಾಲೂಕದ ಸಿದ್ದಕಟ್ಟೆ ಕರ್ಪೆ ಗ್ರಾಮಡುಪುನ ಶ್ರೀ ಕ್ಷೇತ್ರ ಮಾಡದ ಬೆಟ್ಟ ಧರ್ಮರಸು ಉಳ್ಳಾಯ ಬೊಕ್ಕ ಕೊಡಮಣಿತಾಯ ದೈವದ ಜೀರ್ಣೋದ್ಧಾರದ ಲೆಕ್ಕಡು ಶುಕ್ರವಾರ ಶಿಲಾನ್ಯಾಸ ಕಾರ್ಯಕ್ರಮ ಅಟ್ಟಣೆಯಾಗಿತ್ತು. ಕ್ಷೇತ್ರದ ಕೃಷ್ಣ ಅಸ್ರಣ್ಯರ್ನ ಪೌರೋಹಿತ್ಯಡು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಜನಪ್ರತಿನಿಧಿಗಳು ಇತ್ತದು. ಮಾಡದ ಬೆಟ್ಟ ಧರ್ಮರಸು ಉಳ್ಳಾಯಿ ಬೊಕ್ಕ ಕೊಡಮಂದಾಯ ದೈವಲಿನ ಜೀರ್ಣೋದ್ಧಾರಗೂ ಪಂಚಾಂಗ ಪಾಡಿಯರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕ್, ಕ್ಷೇತ್ರದ ದುಂಬುದ ಶಾಸಕರು ಬೊಕ್ಕ ದುಂಬುದ ಮಂತ್ರಿ ಬೀರಮನ ರೈ, ಕೊದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಪಣವಗುರು ಕಾರ್ಯರು ಪದ್ಮರಾಜ ಆರ್ ಪೂಜಾರಿ, ವಾಸ್ತುಶಿಲ್ಪಿ ಉಮೇಶ್ ಆಚಾರ್ಯ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಬೊಕ್ಕ ಗಡಿಪತ್ತನಾರ್, ದುರ್ಗದಾಸ ಶೆಟ್ಟಿ ಮಾವಂತೂರು, ಆಡಳಿತ ಸಮಿತಿ ಗುರುಕಾರ್ಯರು ಕೆ ಗಣೇಶ್ ನಾಯಕ್, ಜಾಗಿದ ದಾನಿಲೈನ ಕೆ ಬೋಜ ಬೊಕ್ಕ ಅಣ್ಣೆ ಮೆಗ್ಗೆಲು, ಮಾತಾ ಸಮಿತಿ ಸದಸ್ಯರು ಬೊಕ್ಕ ಗ್ರಾಮದ ಭಕ್ತರು ಕಾರ್ಯಕ್ರಮ ಮಾಡುತ್ತಾರೆ. ದಾಮೋದರ ಪೂಜಾರಿ ಕರ್ಪೆ ಈ ಪೊರ್ತುಡು ಪಾತೆರ್ದು ಮಾಡದ ಬೆಟ್ಟ ಕರ್ಪೆ ಕ್ಷೇತ್ರದ ಮೂಲದ ಜಾಗಡೆ ಶಿಲಾನ್ಯಾಸ ನಡೆತದಂಡು ಮಾತೆರ್ನಲ್ಲ ಸಾಯ ಸಾಕರೋಡು ಜೀರ್ಣೋದ್ಧಾರ ನಡೆತೊಂದುಂಡು ಎಂದು ಪಂಡೀರು. ಈ ಕ್ಷೇತ್ರಡು ಒಂದು ಇಂಚ ಉಂಡ ದಾದನ ಎಂಚಿನ ಪನ್ಪುನ ವಿಷಯ ನೆಟ್ ಕೇವಲ ಜನಕ್ಕೆ ಗೊತ್ತಿತ್ತನು. ಉಲೊಂಜಿ ಧರ್ಮರಸುಲ್ಲಾಯನ ಮಾಡ ಉಂಡು, ಒಂಜಿ ಕೊಡಮಂದಾಯನ ಸ್ನಾನಮಾನ ಉಂಡು ಒಂದು ಇತ್ತನು. ಅವನ್ ಬತ್ತ ತೂದಾನಗ ಎಂಗ್ಲಿಗೆ ಪೂರ ಒಂದೊಂಜಿ ಎಂಕಲ್ನ ಬಾರಿ ಮಲ್ಲೊಂಜಿ ಜಾಗ ಪನ್ಪುನ ಒಂಜಿ ಎಂಗ್ಲಿಗೆ ಮನಸ್ಸಡೆ ಮೂಡುದು ಬತ್ತನು. ಆ ಪ್ರಕಾರವಾದ ಮೂಲೊಂಜಿ ದೇವಸ್ಥಾನ ನಿರ್ಮಾಣ ಮಲ್ಪಡು ಅನ್ಪುಣ ಉದ್ದೇಶಡು ಎಂಗ್ ಮಾತೆಲ್ಲ ಊರ್ದಗಳು ಸೇರ್ದು ನೆಕ್ಕೊಂಜಿ ತೀರ್ಮಾನ ಬತ್ತ. ಕೆಲವು ರೀತಿಯ ಪ್ರಶ್ನೆ ಕೆಲವು ರೀತಿಯ ಪುರ ಒಂದು ಮಾವದು ಎಂಕ್ಲಿಗೆ ತೋಜಿದ್ ಬರ್ತದೆ ಅಂಡ ಇನಿ ಜೀರ್ಣೋದ್ಧಾರ ಮನ್ಪರೆ ಬೋಡಾದು ಎಂಕಲು ಮಸ್ತ್ ಪ್ರಯತ್ನ ಬರ್ತದೆ. ಇನಿ ಶಿಲಾನ್ಯಾಸ ಕಾರ್ಯಕ್ರಮ ಮಲ್ತದ ಐದು ದುಮ್ಮಗ ಬೋಡಪ್ಪನಂಚಿನ ಕೆಲಸಲು ಮಸ್ತ್ ಜನ ಜವನೇರು ಎಂಕಲ್ನ ಊರುಡು ಈತ ಜವನೇರು ಈತ ಒಗ್ಗಟ್ಟಡು ಇಂಚವೇನು ಪೇರು ಒಂದು ಗೊತ್ತಿಜ. 4 ವರ್ಷದ ಇತಿಹಾಸ ಪುನ ಈ ಜಾಗೆ ಎಂಕ್ಲೆಗೆಲ್ಲ ಗೊತ್ತಿಜಾನೆ. ಎಂಕಲು ಎಲ್ಲಿ ಪುನಗ ಬರ ಈ ಹಿಂದೂ ಜಾಗೆ ಶಾಲೆ ಬರ ಪೋಂದಿತ್ತ ಆಂಡ ಮುಲ್ಪಲ ಮಾಡದ ಬಿಟ್ಟು ಉಂಡು ಬಂದು ಎಂಕ್ಲೆ ಗೊತ್ತಿಜಾಂಡ ಆಂಡ ಮುಲ್ಪ ಬತ್ತು ದೈವದ ಪ್ರಕಾರ ದೈವದ ನುಡಿ ಪ್ರಕಾರ ಎಂಕಲು ಈ ಜಾಗೆ ಬತ್ತೀನಿ. ಈ ಜಾಗೆ ಬನ್ನಗ ಪ್ರಶ್ನೆ ತೋಜಿಂಡು 4 ವರ್ಷದ ಇತಿಹಾಸ ಪುನ ಜಾಗೆ ಉಂಡು ಎನ್ನ ಕೈತಲ್ಲೇ ಅಲ್ಪ ಬದು ಪ್ರಶ್ನೆ ಬಾಡ್ಲೆಂದು ಅಂಚೆ ಎಂಕ್ಲೆಗೆಲ್ಲ ಗೊತ್ತಾಯ್ನು ಈ ಜಾಗೆ ಈತ ಮಲ್ಲ ಕಾರ್ಣಿಕದ ಜಾಗೆ ಉಂಡು ಬಂದು ಅಂಡ ಇನಿತ್ತ ದಿನ
ಕಮ್ಮಿಡ್ಲ ಒಂಜಿ 2 ತಿಂಗಳು ದಿಂಚಿ ಎಂಕುಲು ಮಾತಿರ್ಲ ಈ ಕರ್ಪೆದ ಊರ್ದ ಕುಲ ಅದು ಕೊಡು ಪರವೂರ್ದ ಜವನಿರ್ಲ ಬೈದೇರಿಡೆ ಬೆಂಡ್ರೆ ಐಡ್ದ ದುಂಬು ಈ ಊರ್ದ ಜವನಿರ್ ಮಾತಿರ್ಲ ಪ್ರತಿ ಊರಿಲ ಇಲ್ಲದಲ್ಲ ಬತ್ತದ ಈ ಶ್ರಮದಾನ ಮಲ್ತದ ಇನ್ನಿತ್ತದಿನ ತಾನೆ ಶಿಲಾನ್ಯಾಸ ಕಾರ್ಯಕ್ರಮ ಎಂಕುಲು ಮಲ್ತದ ಆ ದೇವೆರ್ಲ ದೈವಲ್ಲ ಮಲ್ಪಾದೇರಿ ಬಾರಿ ಬರಲದ ಶಿಲಾನ್ಯಾಸ ಕಾರ್ಯಕ್ರಮ ಆತಡು ನನ್ನ ದುಂಬುಗಳ ನೆಟ್ಟು ಶ್ರಮದಾನ ಮಸ್ತ್ ಮಲ್ಪರೆ ಉಂಡು ಮಾತೆರ್ಲ ಪ್ರತಿವರಿಯಲ್ಲ ಮನಸ್ಸನ್ನ ಒಂಜೆ ರೀತಿ ಉಂತಾದು ಒಂಜಪ್ಪೆ ಜೋಕುಲ್ಲೆಕ್ಕ ಬತ್ತದು ಈ ಜಾಗೇಡು ಜವನೇರು ಪ್ರತಿವರ್ಲ ಬತ್ತದು ಬೆಂದದು ಈ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊರಡು ಶ್ರೀ ಕ್ಷೇತ್ರ ಮಾಡದ ಬೆಟ್ಟ ಕರ್ಪೆ ನಮ್ಮ ಕರ್ಪೆ ಗ್ರಾಮದಕ್ಕಲು ದೈವಲಯಾನೆ ದೇವಲಯಾನೆ ಬಂದ ನಮ್ಮೊಂದು ಬೈದ ಶ್ರೀ ಧರ್ಮರಸುಲ್ಲಾಯ ಬೊಕ್ಕ ಶ್ರೀ ಕೊಡಮಣಿತಾಯ ದೈವದ ಮೂಲ ಜಾಗಡು ಕರ್ಪೆ ಗ್ರಾಮದ ಮೂಲ ಜಾಗಡು ಇನಿ ಶಿಲಾನ್ಯಾಸ ಕಾರ್ಯಕ್ರಮ ನಡ್ಕೊಂಡು ಇಂಗ್ಲು ಜೀರ್ಣೋದ್ಧಾರ ಮಲ್ಪಡು ಬಂದು ಬಾರಿ ಮಲ್ಲ ಮನಸ್ಸಿಡು ಅಧ್ಯಕ್ಷರು ಜೀರ್ಣೋದ್ಧಾರ ಅಧ್ಯಕ್ಷರು ಆಡಳಿತ ಕಮಿಟಿ ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರೊಟ್ಟಿಗೆ ಸೇರೊಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಮಲ್ಪಡು ಬಂದು ಇಂಗ್ಲು ಚೈದ ಕುಡ್ಲದ ಕುಡಿಯಲ್ ಬೈಲ್ ಶಾರದಾ ವಿದ್ಯಾರಡು ಪದ್ರಾಡನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಕೂಡ ಯೋಗ ಪ್ರದರ್ಶನ ನಡಪಾದಿರು. ಕುಡ್ಲದ ಕೋಡಿಯಲ್ ಬೈಲು ಶಾರದಾ ವಿದ್ಯಾಲಯಡು ಪದ್ರಾಡನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಕೂಡ ಯೋಗ ಪ್ರದರ್ಶನ ನಡಪಾಯಿರು. ತಲಪಾಡಿ ಶಾರದಾ ಯೋಗ ಆ್ಯಂಡ್ ನ್ಯಾಚುರೋಪತಿ ಮೆಡಿಕಲ್ ಕಾಲೇಜಿನ ಉತ್ತು ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಭಾವನಾ ಎಂ ಮಲ್ಲಬಿನ್ನಿರಾದ ಪಾಲ್ದೊಂಡಿರು. ಡಾಕ್ಟರ್ ಭಾವನಾ ಪಾತಿರ್ದು ದಿನನಿತ್ಯ ನಮ್ಮ ಮಲ್ಪನ ಯೋಗೋಡ್ದು ನಮ್ಮ ಮನಸ್ಸು ಹೆಚ್ಚು ಉಲ್ಲಾಸಡು ಉಪ್ಪುಂಡು ಬರವು ಕಲ್ಪಿರ ಬೋಡೈನ ಉತ್ಸಾಹ ಯೋಗೋಡ್ದು ತಿಕ್ಕೊಂಡು ನಿಷ್ಠೆ ಸಮರ್ಪಣ ಮನಸ್ಸು ವಿನಯಶೀಲತೆ ಮಾತ್ರ ನಮ್ಮ ಯೋಗೋಡು ಸೇರಿದಂಡು ಮಾತಿರ್ಲ ನಿಚ್ಚಲ ಬದುಕುಡು ಯೋಗವನ್ನು ಸೇರ್ಸಾವನೊಂದು ಪಂಡೇರು. ಶಾರದಾ ವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಪಾತಿರ್ದು ಯೋಗಾಸನದ ಮಹತ್ವ ತಿರುಪಾಯರು. ಸುಧಾಕರ್ ರಾವ್ ಪೇಜ್ ಅವರ ಪ್ರಿನ್ಸಿಪಾಲರ್ ದಯಾನಂದ ಕಟೀಲ್ ಕಾಲೇಜ್ ಆಡಳಿತ ಮಂಡಳಿದಕ್ಕಲು ಪ್ರಿನ್ಸಿಪಾಲರು ಸಂಸ್ಥೆದ ಕೆಲಸದಕ್ಕಲು ಬರವು ಕಲ್ಪನಕ್ಕಲು ಕಾರ್ಯಕ್ರಮ ಇತ್ತೀರು. ಮನುಷ್ಯನ ಆಯುಷ್ಯ 120 ವರ್ಷ. 20 ವರ್ಷ ಅಲ್ಲ, 2 ವರ್ಷ ಅಲ್ಲ, ಇಲ್ಲ 60 ವರ್ಷ ಅಲ್ಲ, 120 ವರ್ಷವು ನಿಮಗೆ ಆರೋಗ್ಯವಂತ ಬರುವಂಥ ಅದರ ಮುಖೇನ ನೀವು ಮನೆಗೆ ಸೊತ್ತಲ್ಲ, ಸಮಾಜಕ್ಕಲ್ಲ, ರಾಷ್ಟ್ರದ ಸೊತ್ತಾಗಿ ಬದುಕುವ ಶಕ್ತಿ ಕೊಡ್ತದೆ ಅಂತ ಹೇಳ್ತಾ ಇವತ್ತು ಹಲವಾರು ಉದಾಹರಣೆಗಳಿದೆ, ನಮ್ಮಲ್ಲೇ ಇದೆ. ನನಗೆ ಯಾವಾಗಲೂ ದಯಾನಂದ ಅವರ ಕೇಳಿಕೊಂಡು ನಿಮಗೆ ಹೇಗೆ ಅದು ಇಡೀ ದಿವಸ ನಿದ್ರೆ ಮಾಡದೇ ಇರಲಿಕ್ಕೆ ಆಗ್ತದಂತ. ಯೋಗ ನಿದ್ರೆಯಲ್ಲಿ ಅವರಿಗೆಲ್ಲ ಸಾಗ್ತದೆ. ಹಾಗೆ ನಮ್ಮಲ್ಲಿ ಹಲವಾರು ಜನ ಇದ್ದಾರೆ, ನಮ್ಮಲ್ಲಿ ಯೋಗ ಪಟುಗಳು ಇದ್ದಾರೆ. ಇಲ್ಲಿ ನಮ್ಮ ಪ್ರಧಾನಮಂತ್ರಿಯವರ ದಿವಸಕ್ಕೆ 18 ಗಂಟೆಗಳ ಕಾಲ ಇಲ್ಲ 20 ಗಂಟೆಗಳ ಕಾಲ ಇಲ್ಲಿಂದ ಹಲವಾರು ದೇಶಗಳು ಸುತ್ತಿ ಅದೇ ರೀತಿಯ ಮೂಡ್ನಲ್ಲಿ ಹೇಗಿರ್ತಾರೋ ನಾವು ಹಾಗಿರ್ಬೇಕು ತಾನೆ. ವಿ ಶುಡ್ ಬಿ ಆಲ್ವೇಸ್ ಎನರ್ಜೆಟಿಕ್. ನಮ್ಮ ಮುಖ ಹೇಳಬೇಕು ನಮಗೆ. And yoga being a very gentle type of physical activity that helps a lot. Pranayama helps in boosting your brain capacity, also improving the energy levels every day. Inculcating 10 minutes of asana and 5 minutes of pranayama in your daily life will make you do wonders. You all have that hidden potential in which needs to come out, and that coming out will be possible, at least, of course, and definitely by yoga. ಇಡಗಿನಿಂದ ನಮ್ಮ ಕುಡ್ಲಾತಳು ವಾರ್ತೆಯಲ್ಲಿ ಮುಗಿಂದೆ ಸೊಂಡೆ.